ಜನರು ಕೂಡ ತಿಳಿದಿರಬಹುದು. ಕೇರಳದ ಭಾಗಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕಾಗಿ ನಿತ್ಯ ನಿರಂತರ ಹಳೆ ಕಾಲದಲ್ಲಿ ಹೋರಾಟ ಮಾಡಿದ ವ್ಯಕ್ತಿಗಳಲ್ಲಿ ಅವರು ಕೂಡ ಶ್ರೀಮತಿ ಮಮತಾ ಡಿಸ್ಕಿ ಅವರ ತಂದೆಯವರು ಸನ್ಮಾನ್ಯ ಶಾಸಕ ಟ್ರಿಬ್ಯುನಲ್ ಮೆಂಬರ್ ಆದ ಜನಕ್ಕುಲೆಗೆ ಸಹಕಾರ ಮಂತನ ಸಂಜೀವ ಗಟ್ಟಿಯಲ್ಲಿ ಇನ್ನು ಮನ್ ಬಿಡ್ದು ಹೋಗ್ತೀರಿ ಅಂಚ ವೇದಿಕೆ ಹಿಡಿತನ ಮಾತೇರಲ್ಲ ದುಃಖ ಪಾತೇರಳ್ಳೇರಿ ಅಣ್ಣ ಯಾನ ಅರ್ನ ಒಟ್ಟಿಗೇನೆ ಇತ್ತು ಹಿಡಿದಾದ ಯಾನ ಅರ್ನ ಒಟ್ಟಿಗೇನೆ ಇತ್ತು ಹಿಡಿದಾದ ಸುರುಕಿ ಉಂಟು ಪಾತೇರ್ರೆ ಅವಕಾಶ ಮಂತ ಕೊಡ್ತೀರಿ. ಸೋಮೇಶ್ವರ ದೇವಸ್ಥಾನದ ಟ್ರಸ್ಟ್ ಮೆಂಬರ್ ಆಗ್ತೀರಿ ಅಂದ್ರೆ ಎಂಗ್ಲು ಮಾತೇರು ಒಟ್ಟಿಗೆ ಒಯ್ತಿದ್ದಲ್ಲ ಅರೆ ಏನಡ ಪಣಂದಿನ ಒಂಜಿ ವಿಚಾರ ಒಪ್ಪಂದು ಅಣ್ಣ ಇನಿ ನಮ್ಮನ್ನು ಬಿಡ್ದು ಹೋಗ್ತೀರಿ ನಮ್ಮ ಅಣ್ಣ ಓರ ಮನ್ಪರೆ ಆಗಿನಲ್ಲ ಕಾಂಗ್ರೆಸ್ ಪಕ್ಷಡು ನಮ್ಮ ವರಿನಾಕಲು ಒಂಜಿ ಅಂಶ ನಾನು ಮಲ್ಪಡು ದುಮ್ಮದ ದಿನೊಟ್ಟಿ ಕಾಂಗ್ರೆಸ್ ಪಕ್ಷವನ್ನು ಗಟ್ಟಿ ಮಲ್ಪಡು ಪಂಡೊಂದು ಎಂಕ್ ಅವಕಾಶ ಕೊಡೋದಕ್ಕೆ ಮಾತೆರೆಗಳ ಒಂದಿಸಾದು ಇತ್ತ ಶ್ರದ್ಧಾಂಜಲಿ ಪನ್ಪುಣ ಪನಡು ಪಂಡೊಂದು ಎಂಕ್ ಅವಕಾಶಕ್ಕೆ ಒಂದಿಸ. ಮೃತರ ಗೌರವಾರ್ಥ 1 ನಿಮಿಷದ ಮೌನ ಪ್ರಾಣ. ಎಲ್ಲ ಶಾಸಕರಿಗೆ ಅಂಕಗಳನ್ನು ಕೊಡುವುದಾದರೆ ಅದರಲ್ಲಿ ಮೊದಲನೇ ಸಾಲಿನಲ್ಲಿ ನಿಲ್ತಕ್ಕಂಥ ಒಬ್ಬ ಈ ಕ್ಷೇತ್ರದ ಹೆಮ್ಮೆಯ ಶಾಸಕರು, ಅದೆಷ್ಟೋ ಮಂದಿಯನ್ನು ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ಪ್ರಾಮಾಣಿಕವಾದಂಥ ನಾಯಕತ್ವವನ್ನು ಕೊಟ್ಟವರಾದಂಥ ಗೌರವಾನ್ವಿತ UT ಖಾದರ್ ಅವರ ಉಪಸ್ಥಿತಿಯನ್ನು ನಾನು ಗೌರವಿಸಿಕೊಂಡು ನಮಗೆಲ್ಲರಿಗೂ ಆದರಣೀಯರು ಪ್ರಬುದ್ಧ ಸಂಘಟಕರಾದಂಥ ಪ್ರಶಾಂತ್ ಕಾಜಾವರವರ ಉಪಸ್ಥಿತಿಯನ್ನು ಗೌರವಿಸಿಕೊಂಡು ಉಳ್ಳಾಳ ಬ್ಲಾಕಿನ ಪ್ರಶ್ನಾತೀತ ಬ್ಲಾಕ್ ಅಧ್ಯಕ್ಷರು, ಒಬ್ಬ ಸಹಕಾರಿ ಮುಖಂಡರು ಆಗಿರ್ತಕ್ಕಂಥ ಸದಾಶಿವ ಉಳ್ಳಾಳ್ರವರ ಉಪಸ್ಥಿತಿಗೆ ಗೌರವವನ್ನು ಕೊಟ್ಟು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ರಾಜ್ ಸಂಘಟನೆಯ ಅಧ್ಯಕ್ಷರು, ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಸುಭಾಷ್ ಚಂದ್ರ ಶೆಟ್ಟಿ ಅವರಿಗೆ ಕೃತಜ್ಞತೆ ಸಲ್ಲಿಸಿಕೊಂಡು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಆದರಣೀಯ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ನನ್ನ ಅಭಿಮಾನದ ಮಹನೀಯರ ಮತ್ತು ಮಹಿಳೆಯರೇ, ಈ ದೇಶಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಡಿಯಲ್ಲಿ ನಾವು ಮುಂದಡಿರುವಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟದ್ದು ಕಾಂಗ್ರೆಸ್ ಪಕ್ಷ. 21 ವರ್ಷದವರೆಗೆ ಮತದಾನದ ಹಕ್ಕನ್ನು ಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ಹಿರಿಯರು ಮತದಾನದ ಹಕ್ಕನ್ನು ಚಲಾಯಿಸುವಲ್ಲಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡಿದ್ದನ್ನು ನಾವು ಕಂಡಿದ್ದೇವೆ. 18 ವರ್ಷದ ಯುವಕರು ಈ ದೇಶದ ಪ್ರಜಾಪ್ರಭುತ್ವದ ಮುಖ್ಯವಾಹಿನಿಯಲ್ಲಿ ಬರಬೇಕೆಂಬ ಸದುದ್ದೇಶವನ್ನು ಮುಂದಿಟ್ಟುಕೊಂಡು ಈ ದೇಶ ಕಂಡ ಅಪರೂಪದ ಆದರ್ಶ ಜನನಾಯಕನಾಗಿದ್ದಂಥ ದಿವಂಗತ ರಾಜೀವ್ ಗಾಂಧಿಯವರು 18 ವರ್ಷದ ಯುವಕರಿಗೂ ಕೂಡ ಮತದಾನದ ಹಕ್ಕನ್ನು ಕೊಡಬೇಕೆಂಬ ಸುತ್ತೋಲೆಯನ್ನು ಹೊರಡಿಸಿ ಯುವಕರು ಪ್ರಬುದ್ಧರಾಗುವಂತ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟದ್ದನ್ನ ನಾವು ಮತ್ತು ನೀವು ಗುರುತಿಸಿಕೊಂಡಿದ್ದೇವೆ, ನೋಡಿದ್ದೇವೆ. ಸಂಘಟನೆ ಎಂಬ ಸೂಕ್ತವಾದಂತಹ ವ್ಯವಸ್ಥಿತ ಸಂಘಟನೆಯನ್ನ ಇವತ್ತು ಹುಟ್ಟಾಕಲಾಗಿದೆ. ಜಿಲ್ಲೆಯಲ್ಲಿ ಬಹಳಷ್ಟು ಕ್ರಿಯಾಶೀಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಇದರಲ್ಲಿ ಒಂದು ಹೆಜ್ಜೆ ಮುಂದೆ ಹೇಳಬೇಕಾದ್ರೆ ಉಳ್ಳಾಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆ ಎಂಬ ಕಾಂಗ್ರೆಸ್ ಪಕ್ಷದ ಒಂದು ಮಹತ್ತರವಾದಂತಹ ಸಂಘಟನೆ ಇದೆ ಎಂಬುದನ್ನು ನೀವು ನೋಡಿದ್ದೇವೆ. ಕಳೆದ 16 ಕಾರ್ಯಕ್ರಮಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಈ ಹಿಂದೆ ನಡೆಯಬೇಕಿತ್ತು. ರಾಜ್ಯದ ಮಹನೀಯರು ಈ ಕಾರ್ಯಕ್ರಮದಲ್ಲಿ ಪಾಲನ್ನ ಪಡೆಯಬೇಕಿತ್ತು. ಭಾರತ್ ಜೋಡೋ ಕಾರ್ಯಕ್ರಮದಲ್ಲಿ ನಮ್ಮ ಶಾಸಕರು ನಿರಂತರವಾಗಿ ದುಡಿದ ಕಾರಣ, ರಾಹುಲ್ ಗಾಂಧಿ ಅವರ ಕಾರ್ಯಕ್ರಮದಲ್ಲಿ ಈ ಕ್ಷೇತ್ರದಿಂದ ವಿಶಿಷ್ಟವಾದಂತಹ ಕೃಷಿಗೈದ ಕಾರಣ ಶಾಸಕರಿಗೆ ಬಿಡುವಿಲ್ಲದ ಕಾರಣ ಕಾರ್ಯಕ್ರಮವನ್ನು ಮುಂದೂಡಲಾಗಿತ್ತು. ಇವತ್ತು ತಾವೆಲ್ಲ ನೋಡಿದ್ದೀರಿ ಮತದಾರರ ಪಟ್ಟಿಯಲ್ಲಿರ್ತಕ್ಕಂಥ ವ್ಯತ್ಯಯವನ್ನು.
ನಮ್ಗಿವತ್ತು ಕಾರ್ಯಕ್ರಮ ಮುಖ್ಯ ಅಲ್ಲ, ನಮಗೆ ಬೇಕಾಗಿರುವುದು ಮತದಾರರ ಪಟ್ಟಿಯ ವ್ಯತ್ಯಯಗಳನ್ನು ಸರಿಪಡಿಸುವಂಥದ್ದೇ ನಮಗಿರ್ತಕ್ಕಂಥ ದೊಡ್ಡ ಸವಾಲಾಗಿದೆ ಎಂಬುದನ್ನು ನಾವು ಮತ್ತು ನೀವು ಇವತ್ತು ಅರ್ಥಿಕೊಳ್ಳಬೇಕಾಗಿದೆ. ಒಂದು ಹೆಜ್ಜೆ ಮುಂದಿಟ್ಟಂತ ಮಾನ್ಯ ಶಾಸಕರು ಕೂಡಲೇ ಚುನಾಯಿತ ಜನಪ್ರತಿನಿಧಿ ಮತ್ತು ಸ್ಪರ್ಧಿಸಿದ ಸ್ಪರ್ಧಾಕಾಂಕ್ಷಿಗಳ ಸಭೆಯನ್ನು ಕರೆಯಬೇಕು. ಅವರ ಉಪಸ್ಥಿತಿಯನ್ನ ವರದಿ ಮಾಡಬೇಕಂತಕ್ಕಂಥ ಸೂಕ್ತ ನಿರ್ದೇಶನವನ್ನು ನೀಡಿದ ಹಿನ್ನೆಲೆಯಲ್ಲಿ ಇವತ್ತು ನಾವು ಮತ್ತು ನೀವು ಇಲ್ಲಿ ಸೇರಬೇಕಾಯಿತು. ನಾನು ಪ್ರಪ್ರಥಮವಾಗಿ ಇವತ್ತು ಹೇಳಬಯಸುವುದೇನಂತ ಹೇಳಿದ್ರೆ, ನಮ್ಮ ರಾಜಕೀಯ ಪಕ್ಷದ ಯಾವುದೇ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುವಂತ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಕಾರ್ಯಕ್ರಮ ನಡೆಸಲು ಹೇಳಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದಾಗ ಈ ಸಭಾಂಗಣದ ಮಾಲಕರಾದಂತಹ SK ಅಬ್ದುಲ್ ಖಾದರ್ ಹಾಜಿ ಅವರು ನನ್ನಲ್ಲಿ ಕೇಳೋದು ಬೇಡ, ಶಾಸಕರು ಹೇಳಿದ್ರೆ ನೀವು ಮಾಡಿಕೊಳ್ಳಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟು ನಮಗೆ ಹಾಲನ್ನು ಬಿಟ್ಟು ಕೊಡ್ತಾರಲ್ಲ, ಅವರಿಗೊಂದು ಸೆಲ್ಯೂಟ್ ಅನ್ನು ಕೊಡ್ಲಿಕ್ಕೆ ನಾನು ಇಷ್ಟಪಡಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಹಾಕಬೇಕು ಅಂತಕ್ಕಂಥ ಉದ್ದೇಶದಲ್ಲಿ ಒಟ್ಟು 2 ಬ್ಲಾಕಿನವರು ಮುಂದೆ ಇಟ್ಟಾಗ ನಮ್ಮ ಪ್ರಶಾಂತ್ ಕಾಜವರವರು ಈ ವ್ಯಾಪ್ತಿಗೆ ಈ ಕಾರ್ಯಕ್ರಮ ಇರುವುದರಿಂದ ಮೊನ್ನೆ 8:30 ಗಂಟೆ ರಾತ್ರಿವರೆಗೂ ಕೂಡ ಇಲ್ಲಿ ಮೊಕ್ಕಾಂ ಹೂಡಿ ಕಾರ್ಯಕ್ರಮದ ಬಗ್ಗೆ ಬಹಳಷ್ಟು ವಿವರಗಳನ್ನು ಹೇಳಿದ್ರು. ನಡುಪದವರವರು, ನಮ್ಮ ಅರುಣ್ ಡಿಸೋಜರ್ ಅವರು, ಅಬ್ದುಲ್ ಜಲೀಂ ಮೊಂಟುಗೋಳಿ ಅವರು, ಶರೀಫ್ ರವರು ರಾತ್ರಿ 8:30 9 ಗಂಟೆಯ ತನಕ ಈ ವ್ಯವಸ್ಥೆಯ ಬಗ್ಗೆ ಅಡಿಪಾಯವನ್ನು ಹಾಕಿ ಇವತ್ತು ಕಾರ್ಯಕ್ರಮ ಅಚ್ಚುಕಟ್ಟು ಮಾಡುವಲ್ಲಿ ಬಹಳಷ್ಟು ಶ್ರಮವಹಿಸಿದ್ದಾರೆ ಅಂತಕ್ಕಂಥದ್ದು ನಾನು ಕಂಡಂತ ಸತ್ಯ. ಉಳ್ಳಾಳ ಬ್ಲಾಕ್ನಿಂದಲೂ ಕೂಡ ನಮ್ಮ ಮುಸ್ತಫಾ ಹರೇಕಲ್ರವರು, ಮೋನಾಕರ್ ಅವರು, ಅದೇ ರೀತಿಯಾಗಿ ನಜರ್ ಅವರು, ಬ್ಲಾಕ್ ಅಧ್ಯಕ್ಷರು ಕರೆ ಮಾಡಿ ಈ ಕಾರ್ಯಕ್ರಮದ ಬಗ್ಗೆ ವರದಿಯನ್ನ ಕೇಳಿದ್ದನ್ನು ಕೂಡ ನಾವು ಕಂಡಿದ್ದೇವೆ. ನಾನು ಇಷ್ಟನ್ನೇ ಹೇಳಬಲ್ಲೆ, ಇವತ್ತು ನೀವೆಲ್ಲ ಸೇರಿದ್ದೀರಿ, ಚುನಾಯಿತ ಜನಪ್ರತಿನಿಧಿ ನಾಯಕತ್ವದಲ್ಲಿ ಇಲ್ಲಿ ಕೆಲಸ ಮಾಡುವಂತ ನೀವೆಲ್ಲ ಇದ್ದೀರಿ. ನಮಗೆ ಇವತ್ತು ಚುನಾವಣೆ ನಮ್ಮ ಮುಂದೆ ಸವಾಲಾಗಿದೆ. ಇವತ್ತು ರಾಜಕೀಯ ಯಾವ ರೀತಿಯಲ್ಲಿ ಹೋಗ್ತದೆ ಅಂತಕ್ಕಂಥದ್ದನ್ನು ತಾವು ಕಂಡಿದ್ದೀರಿ. ಇವತ್ತು ನಮಗೆ ಹೆಮ್ಮೆ ಇದೆ. ಎಲ್ಲಿವರೆಗೆ ಹೆಮ್ಮೆ ಇದೆ ಅಂತ ಹೇಳಿದ್ರೆ, ದೂರದ ಸುಳ್ಯದಿಂದ ಕೂಡ ಒಂದು ಮೆಡಿಕಲ್ ಸೀಟಿಗೆ ಏನು ಡೊನೇಷನ್ ಕಡಿಮೆ ಮಾಡಬೇಕಂತಕ್ಕಂಥ ಉದ್ದೇಶದಿಂದ ಆಸ್ಪತ್ರೆಗಳಿರ್ತಕ್ಕಂಥ ಅನಾರೋಗ್ಯರು ಅವರಿಗೆ ಬಿಲ್ಗಳನ್ನು ಕಡಿಮೆ ಮಾಡಬೇಕು ಅಂತ ಉದ್ದೇಶದಿಂದ ಸುಳ್ಯದಿಂದ, ಸುರತ್ಕಲ್ಲಿಂದ, ಬೇರೆ ಬೇರೆ ಕ್ಷೇತ್ರದ ಬೇರೆ ಬೇರೆ ಕಡೆಗಳಿಂದ ನಮ್ಮ ಶಾಸಕರ ಬಳಿಯಲ್ಲಿ ಬರುವುದನ್ನು ನಾವು ಕಂಡಿದ್ದೇವೆ. ಇವರ ಒತ್ತಡ ಎಲ್ಲಿಗೆ ಅಂತ ಹೇಳಿದ್ರೆ, ಕ್ಷೇತ್ರದಿಂದ ಹೊರಗೂ ಕೂಡ ಇವರನ್ನ ಅವಲಂಬಿಸುವಂತ ಎಷ್ಟೋ ಜನ ಬಡವರು ಬಲ್ಲಿದವರು ಇರುವುದನ್ನು ನಾವು ಇವತ್ತು ಗಮನಿಸ್ತೇವೆ. ಇಂತಹ ಕಾಲಘಟ್ಟದಲ್ಲಿ ಬಹಳಷ್ಟು ಶ್ರಮವಹಿಸಿದಂತ ಮಾನ್ಯ ಶಾಸಕರ ಮತ್ತೆ ಮುಂದಡಿ ಇಡಬೇಕಾದ್ರೆ ನಾವು ಮತದಾರರ ಪಟ್ಟಿಯ ಪರಿಷ್ಕರಣೆ ವ್ಯತ್ಯಯವನ್ನು ಸರಿಮಾಡಿಸುವುದು ನಮ್ಮ ಆದ್ಯ ಕರ್ತವ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ನಮ್ಮಲ್ಲಿ ಹೇಳಿಕೊಂಡು, ಈ ನಿಟ್ಟಿನಲ್ಲಿ ನಿಮ್ಗೆಲ್ರಿಗೂ ವಿಶೇಷವಾದಂತಹ ಕೃತಜ್ಞತೆ ಕಲಿಕೊಂಡು ಇವತ್ತು 4ನೇ ವರ್ಷದ ಮಗುವು ಕೂಡ ಕಂಪ್ಯೂಟರ್ ಕೊಡ್ಬೇಕಂತಕ್ಕಂಥ ಧಾವಂತದಲ್ಲಿ ನಾವಿದ್ದೇವೆ. ನಮಗೆ ವೇಗ ಮುಖ್ಯವಲ್ಲ, ನಾವು ಹೋಗುವ ದಾರಿ ಮುಖ್ಯವಾಗಿದೆ. ಆದ್ದರಿಂದ ವೇಗ ಕಡಿಮೆ ಮಾಡಿ ಹೋಗುವ ದಾರಿಯನ್ನು ಉಳಿಸುವಂತಹ ವ್ಯವಸ್ಥೆಗಳನ್ನು ನಾವು ಕಲ್ಪಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಗೆಲ್ರಿಗೂ ಕಾಂಗ್ರೆಸ್ ಪಕ್ಷದ ನಮಸ್ಕಾರಗಳನ್ನು ಸಲ್ಲಿಸಿಕೊಂಡು, ವಿಶೇಷವಾಗಿ ಸರ್ ಇವತ್ತು ನಾನು ಈ ರಾಜಕೀಯ ಕ್ಷೇತ್ರದಲ್ಲಿ ಏನಾದರೂ ಸ್ವಲ್ಪ ಮಾಡಬೇಕಾದ್ರೆ ಪ್ರಾರಂಭವಾಗಿ ನನಗೆ ನೀವು ಮುಂದಡಿ ಇಡುವಂತಕ್ಕಂಥ ಹೇಳಿಕೆಯನ್ನು ಕೊಟ್ಟು ನನ್ನ ದೂಡಿ ಕಳಿಸಿದ ಸಂಜೀವ ಗಟ್ಟಿ ಅವರು. ಇವತ್ತು ಅವರಿಲ್ಲ. ಇವತ್ತು ಅವ್ರು ಬೇಕಿತ್ತು, ಅವರ ಮಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಿತ್ತು. ಅವರ ಒಪ್ಪಿಗೆಯನ್ನು ಪಡೆದು ಶಾಸಕರು ಇವತ್ತು ಕಾರ್ಯಕ್ರಮವನ್ನ ಅವರ ಕಾರ್ಯಕ್ರಮದ ನಂತರ ಇವತ್ತು ಎತ್ಕೊಂಡಿದ್ದಾರೆ. ನನಗೆ ನೋವಿದೆ. ಇವತ್ತು ಸಂಜೀವ ಗಟ್ಟಿ ಅಂತ ಒಬ್ಬ ಪ್ರಬುದ್ಧ ರಾಜಕಾರಣಿ ಈ ಭಾಗದಲ್ಲಿ ಹೆಸರು ಪಡೆದವರು, ಅವರು ಇಲ್ಲ ಅಂತಕ್ಕಂಥ ನೋವು ನಮ್ಮಲ್ಲಿದೆ. ಅದರ ಜೊತೆಗೆ ಉಮರ್ ಫಜೀರ್ ಅವರು, ಮತ್ತೆ ನಮ್ಮ ತುಂಬೆ ಅಮೀರ್ ತುಂಬೆ ಅವರು, ಇನ್ನಿತರ ಜಗದೀಶ್ವರ್ ಭಟ್ರು ಅಂತ ನಾಯಕರು ಈ ಭಾಗದಲ್ಲಿ ಇವತ್ತು ಗತಿಸುವುದನ್ನು ನೆನಪಿಸಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ಏನೇ ಇರಲಿ, ಒಟ್ಟು ಸಮುದಾಯವನ್ನು ಪ್ರೀತಿಸ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನ ಬೆಳೆಸ್ತಕ್ಕಂಥ ಸಂಘಟನಾತ್ಮಕ ಶಕ್ತಿಯಿಂದ ಮುನ್ನಡೆ ಇಡಬೇಕಂತ ಕಾಲಘಟ್ಟ ಇತ್ತೆ ನಮಗೆ ಬೇಕಾಗಿದೆ. ಅದಕ್ಕೋಸ್ಕರ ನಾವು ಮತ್ತು ನೀವು ಒಟ್ಟಿಗೆ ದುಡಿಯೋಣ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆಯ ಜಿಲ್ಲಾಧ್ಯಕ್ಷರು ಈಗಾಗಲೇ ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಸಂಘಟನೆಯ ಸಹಕಾರದೊಂದಿಗೆ ನಡೀತಿರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮಗೆಲ್ಲ ಮಾರ್ಗದರ್ಶನ ನೀಡುತ್ತಾ ಈ ಕಾರ್ಯಕ್ರಮ 2-3 ದಿವಸದಲ್ಲಿ ಆಗಲೇಬೇಕೆಂಬ ಗಟ್ಟಿ ನಿರ್ಧಾರವನ್ನು ತಗೊಂಡು ನಮ್ಮನ್ನೆಲ್ಲ ಹುರಿದುಂಬಿಸಿದಂತಹ ನಮ್ಮ ನಾಯಕರಾದಂಥ ಮಾನ್ಯ ಶಾಸಕರಾದಂಥ UT ಖಾದರ್ ಅವರೇ, ವೇದಿಕೆಯಲ್ಲಿರುವಂಥ ಹಿರಿಯರಾದಂಥ ಬ್ಲಾಕ್ ಅಧ್ಯಕ್ಷರುಗಳಾದಂಥ
ಪ್ರಶಾಂತ್ ಕಾಜವರವರೇ, ಸದಾಶಿವ ಉಳ್ಳಾಲ್ರವರೇ ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಈಗಾಗಲೇ ಪಂಚಾಯತ್ ರಾಜ್ ಸಂಘಟನೆಯ ಕಾರ್ಯಕ್ರಮದ ಬಗ್ಗೆ ಹೇಳಿದರು. ಪಂಚಾಯತ್ ರಾಜ್ ಸಂಘಟನೆ ಮತ್ತು ಪಕ್ಷ ಅದು ಬೇರೆ ಬೇರೆ ಆಗಿಲ್ಲ, ಅದು ಒಂದೇ ಆಗಿರುತ್ತದೆ. ಎರಡು ಪಕ್ಷದ ವಿವಿಧ ಘಟಕಗಳ ಯಾವುದೇ ಜವಾಬ್ದಾರಿಗಳು ಅದು ಪೂರ್ಣಗೊಂಡಾಗ ಪಕ್ಷ ಬಲಪಡಿಸುವುದು ಒಂದೇ ಉದ್ದೇಶ ಆಗಿರ್ತದೆ. ನಾವು ಮುಖ್ಯವಾಗಿ ಈ ಸಭೆಯಲ್ಲಿ ಭಾಷಣ ಮುಖ್ಯ ಅಲ್ಲ. ಈಗಾಗಲೇ ಪ್ರಶಾಂತ್ ಕಾಜೇವರು ಆಗ ಹೇಳಿದರು, ಇಲ್ಲಿ ಸೇರಿರುವಂತಹ ಎಲ್ಲ ಪ್ರತಿನಿಧಿಗಳು ನಮಗಿಂತಲೂ ತಿಳಿದವರು ಮತ್ತು ಚುನಾವಣೆಯಲ್ಲಿ ಭಾಗವಹಿಸಿ ಅನುಭವ ಇದ್ದವರು ಎಲ್ಲರೂ ನೀವಿದ್ದೀರಿ. ನಿಮ್ಮ ಅಭಿಪ್ರಾಯಗಳಲ್ಲಿ ಯಾವ ರೀತಿ ಪಕ್ಷವನ್ನು ಸಂಘಟಿಸಬಹುದು ಮತ್ತು ಪಕ್ಷ ಸಂಘಟನೆಯಲ್ಲಿ ಯಾವ ತೊಡಕುಗಳಿದೆ ಇದರ ಬಗ್ಗೆ ನಾವು ಸಮಾಲೋಚನೆ ಮಾಡುವಂಥದ್ದು ಮಾನ್ಯ ಶಾಸಕರು ಅವರ ಒಂದು ಮುತುವರ್ಜಿಯಲ್ಲಿ ಅವರ ಒಂದಿಗೆ ಸಂವಾದ ನಡೆಸುವ ಮೂಲಕ ಕಾರ್ಯಕ್ರಮ ನಡೆಸಿದರೆ ಅದು ಅರ್ಥಪೂರ್ಣವಾಗಿರ್ತದೆ. ಈ ನಿಟ್ಟಿನಲ್ಲಿ ನಾವು ಪಂಚಾಯತ್ ರಾಜ್ ಸಂಘಟನೆ ಇತ್ತೀಚೆಗೆ ನಮ್ಮ ಸಂಘಟನೆಗೆ ಜವಾಬ್ದಾರಿ ವಹಿಸಿದ್ರೂ ಕೂಡ ನಮಗೆ ಹೆಚ್ಚು ಹುರಿದುಂಬಿಸಿದವರು ಉಳ್ಳಾಲ ಬ್ಲಾಕ್ನವರು ಅಂತ, ಉಳ್ಳಾಲ ಕ್ಷೇತ್ರದವರು ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ನನ್ನ ಪ್ರತಿಯೊಂದು ಮೊನ್ನೆ ನಮ್ಮ ಪಂಚಾಯತ್ ರಾಜ್ ಸಂಘಟನೆಗೆ ಒಂದು ಅವರು ಭಾರತ್ ಜೋಡೋ ಕಾರ್ಯಕ್ರಮದಲ್ಲಿ ಇದ್ರು. ಅಲ್ಲಿಂದ ಫೋನ್ ಮಾಡಿ ನಿಮ್ಮ ಹಕ್ಕಿಗೆ ಚ್ಯುತಿ ಆಗ್ತಾ ಇದೆ, ನೀವು ನಾನು ಇಲ್ಲದಿದ್ರೂ ಕೂಡ ನನ್ನ ಕ್ಷೇತ್ರದಿಂದ ನಿಮ್ಮ ಹೋರಾಟವನ್ನು ಮುಂದುವರಿಸಬೇಕೆಂಬ ಒಂದು ಮಾರ್ಗದರ್ಶನ ನೀಡಿ ಉಳ್ಳಾಲ ಕ್ಷೇತ್ರದಿಂದ ಆರಂಭವಾದಂತಹ ಹೋರಾಟ ಇಡೀ ಜಿಲ್ಲೆಯಲ್ಲಿ ಪ್ರತಿ ಕ್ಷೇತ್ರದಲ್ಲಿ ಸಂಚಾರ ಆಗಿ ನಾವು ಪೂರ್ತಿಗೊಳಿಸಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಇನ್ನೊಂದು ಕಾರ್ಯಕ್ರಮ ಕೂಡ ಇಲ್ಲಿಂದಲೇ ಆರಂಭವಾಗಿದೆ. ನಾವು ಮುಂದಕ್ಕೆ 5-6 ತಿಂಗಳಲ್ಲಿ ನಾವು ಚುನಾವಣೆಯನ್ನು ಎದುರಿಸಲಿಕ್ಕಿದ್ದೇವೆ. ನೀವು ಈಗಾಗಲೇ ಕಂಡುಕೊಂಡಿದ್ದೀರಿ ಬ್ಯಾಂಗ್ಳೂರಿನಲ್ಲಿ ಮತದಾರರ ಡಿಲೀಷನ್ ಯಾವ ರೀತಿ ಆಗ್ತಾ ಇದೆ, ಯಾವ ರೀತಿ ವಂಚಿಸ್ತಾ ಇದ್ದಾರೆ ಬಿಜೆಪಿಯವರು. ಅದೇ ರೀತಿ ಜಿಲ್ಲೆಯಲ್ಲಿ ಅವರಿಗೆ ಒಂದೇ ಒಂದು ಕಣ್ಣಿರುವಂಥದ್ದು ಉಳ್ಳಾಲ ಕ್ಷೇತ್ರದಲ್ಲಿ. ನಾವು ಖಾಸಗಿಯಾಗಿ ಮಾತಾಡೋರು ಕೂಡ ಗಮನಿಸ್ತಾ ಇದ್ದೇವೆ. ನೀವೆಲ್ಲ ಯಾವುದೇ ಕ್ಷೇತ್ರ ಕ್ಷೇತ್ರ ಕೂಡ ನಮ್ಗೆ ಅಷ್ಟೊಂದು ತೊಂದರೆ ಇಲ್ಲ, ಆದರೆ ನಮ್ಮ ಕಣ್ಣಿರುವಂಥದ್ದು ಉಳ್ಳಾಲ ಕ್ಷೇತ್ರದ ಮೂಲಕ ಅದನ್ನು ನಾವು ಯಾವ ರೀತಿಯಲ್ಲಾದರೂ ಪಡ್ಕೊಳ್ತೇವೆ ಎಂಬ ಒಂದು ಆ ಗುರಿಯನ್ನು ಅವರು ಬಿಜೆಪಿಯವರು ಇಟ್ಕೊಂಡಿದ್ದಾರೆ. ಮೊನ್ನೆತಾನೆ ಅದನ್ನು ತೋರಿಸಿಕೊಟ್ಟಿದ್ದಾರೆ. ಒಂದು ಹಂತದಲ್ಲಿ 18,000 ಮತದಾರರನ್ನು ಡಿಲೀಷನ್ ಮಾಡುವಂತ ಕೆಲಸಕ್ಕೆ ಅವರು ಕೈ ಹಾಕಿದ್ದಾರೆ. ಇದು ಅವರ ಹೋರಾಟ ಜಯಕ್ಕೆ ಅವರ ಗುರಿ ಏನಿದೆ, ಇದು ಪ್ರಥಮ ಆರಂಭ ಅವ್ರದ್ದಾಗಿದೆ ಅಂತ ನಾವೆಲ್ಲ ತಿಳ್ಕೊಳ್ಬೇಕು. ನೀವು ಇವತ್ತು ಒಳ್ಳೆಯ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ. ನಮ್ಮ ಯಾವುದೇ ಭಾಷಣ ಅಥವಾ ಇತರ ವಿಚಾರಗಳಿಗಿಂತ ನಮ್ಮ ಚುನಾವಣೆಯಲ್ಲಿ ಮುಖ್ಯ ಭಾಗವಾಗಿರುವಂಥದ್ದು ಮತದಾರರ ಸೇರ್ಪಡೆ. ಮತದಾರರ ಪಟ್ಟಿಯಲ್ಲಿ ಯಾವುದೇ ಒಂದು ತೊಂದರೆಗಳಾಗದಂತೆ ನಾವು ಕಡೆಯವರೆಗೆ ಕೂಡ ಎಚ್ಚರಿಕೆ ವಹಿಸುವಂಥದ್ದು ನಮ್ಮ ಜವಾಬ್ದಾರಿ. ಈ ನಿಟ್ಟಿನಲ್ಲಿ ನಾವು ಯಾವುದೇ ಒಂದು ಯುದ್ಧ ಘೋಷಣೆ ಆದಾಗ ನಾವು ಸೇನಾಧಿಪತಿ ಒಬ್ಬರು ಇದ್ದಾರೆ, ನಮ್ಮಲ್ಲಿ ಸೇನಾಧಿಪತಿ ನಮ್ಮ UT ಖಾದರ್ ಅವರಿದ್ದಾರೆ. ನಾವೆಲ್ಲ ಸೈನಿಕರು ನಾವು ಸುತ್ತ ಯಾರು ನಮ್ಮ ಶತ್ರುಗಳು ಕೋಟೆಗೆ ಲಗ್ಗೆ ಇಡ್ತಾ ಇದ್ದಾರೆ ಆವಾಗ ಕಾಪಾಡಬೇಕಾದವರು ನಾವು ಸೈನಿಕರು ಕೋಟೆ ಒಳಗೆ ಪ್ರವೇಶ ಮಾಡಲಿಕ್ಕೆ ಬಿಟ್ಟರೆ ಮತ್ತೆ ಸೇನಾಧಿಪತಿಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಾವು ಈ ಯುದ್ಧ ಏನು ಘೋಷಣೆ ಆಗಿದೆ, ಈ ಯುದ್ಧದಲ್ಲಿ ನಾವೆಲ್ಲರೂ ಸೇನಾಧಿಪತಿಗಳಾಗಿ ಸೈನಿಕರಾಗಿ ನಾವು ಕೋಟೆಗೆ ರಕ್ಷಣೆ ಮಾಡುವಂತಹ ಜವಾಬ್ದಾರಿಯನ್ನು ನಾವು ವಹಿಸಿಕೊಂಡು ಆ ಮೂಲಕ ನಮಗೆ ಈಗ ಮುಖ್ಯವಾಗಿ ಮತದಾರರ ಪಟ್ಟಿಯಲ್ಲಿ ಆದಂಥ ಲೋಪದೋಷಗಳು ಇದಕ್ಕೆ ಮಾರ್ಗದರ್ಶನ ಮಾಡಲಿಕ್ಕಿದ್ದರೆ ಯಾವ ರೀತಿ ಮಾಡಬೇಕು ಎಂಬುದರ ಬಗ್ಗೆ ನಾನು ಈಗಾಗಲೇ ನಾವು ಪಂಚಾಯತ್ ರಾಜ್ ಸಂಘಟನೆಯ ಸದಸ್ಯರುಗಳಾದಂಥ ಹಾಲಿ ಸದಸ್ಯರುಗಳು, ಹಾಲಿ ಅಧ್ಯಕ್ಷರುಗಳು, ಹಾಲಿ ಉಪಾಧ್ಯಕ್ಷರುಗಳು ಹಾಗೂ ಮಾಜಿ ಸದಸ್ಯರುಗಳು ಮತ್ತು ಪಂಚಾಯತ್ ರಾಜ್ ಚುನಾವಣೆಯಲ್ಲಿ ಸ್ಪರ್ಧಿಸಿದಂಥ ಸೋತ ಅಭ್ಯರ್ಥಿಗಳು ಮಾನ್ಯ ಮಂಜುನಾಥ್ ಭಂಡಾರಿಯವರ ಮಾರ್ಗದರ್ಶನದಲ್ಲಿ UT ಖಾದರ್ ಅವರ ಮಾರ್ಗದರ್ಶನದಲ್ಲಿ ನಾವು ಒಂದು ಸುತ್ತು ಇವರ ಸಭೆಯನ್ನು ಎಲ್ಲ ಜಿಲ್ಲಾ ಪಂಚಾಯತಿ ವಾರ ಸಭೆ ಇಡೀ ಜಿಲ್ಲೆಯಲ್ಲಿ ನಾವು ಮಾಡಿದ್ದೇವೆ. ಸಂಘಟನೆಯನ್ನು ಬಲಪಡಿಸಬೇಕೆಂಬ ಮಾರ್ಗದರ್ಶನವನ್ನು ನಾವು ಕೊಟ್ಟಿದ್ದೇವೆ. ಈಗ ನಮಗೆ ಈ ಒಂದು ಏನು ತಂಡ ಇದೆ ಕೆಲಸ ಮಾಡುವಂತಹ ಕಾಲ ಬಂದಿದೆ. ಒಂದು ವಾರ್ಡಿನಲ್ಲಿ ನಾವು ಮತದಾರರ ಈ ವಿಚಾರವನ್ನು ಪ್ರತಿ ದಿವಸ ಕೂಡ ನಾವು ಇಲ್ಲಿ ಅವರ ಬಿಜೆಪಿಯವರನ್ನು ಅನುಕರಣೆ ಮಾಡಬೇಕಂತ ನಾನು ಹೇಳುವುದಿಲ್ಲ, ಆದರೆ ಅವರದೊಂದು ಪೇಜ್ ಪ್ರಮುಖ ಅಂತ ಒಂದು ನೇಮಿಸಿಕೊಂಡು ಒಂದು ಪೇಜಿನ ಜವಾಬ್ದಾರಿಯನ್ನು ಆ ಪೇಜ್ ಪ್ರಮುಖರಿಗೆ ಅವರು ಕೊಡ್ತಾ ಇದ್ದಾರೆ. ಅವರಿಗೆ 10 ಮನೆ, ಆ ಒಂದು ಪೇಜಲ್ಲಿ ಎಷ್ಟು ಮನೆ ಇದೆ ಅಷ್ಟೇ ಜವಾಬ್ದಾರಿ ಅವರಿಗೆ. ಅವರು ನಿತ್ಯ ಅವರಿಗೆ ಸಮಯ ಸಿಕ್ಕಾಗ ಒಂದು ದಿವಸ ಒಂದು ಬಾರಿ ಅಷ್ಟು ಮನೆಗಳನ್ನು ಭೇಟಿ ಮಾಡಿ ಅವರ ಕಷ್ಟ ಸುಖಗಳನ್ನು ಕೇಳಿಕೊಂಡು ಅವರಿಗೆ ಪರಿಹಾರವನ್ನು ಮಾಡುವುದಿಲ್ಲ, ಬಂದಿದ್ದೇವೆ ಅಂತ ಹೇಳಲಿಕ್ಕೆ ಮಾತ್ರ. ಆಮೇಲೆ ಆ ಒಂದು ಮತದಾರರ ಪಟ್ಟಿಯಲ್ಲಿ ಏನು ಸೇರ್ಪಡೆ ಇದೆ
ಇದೆ, ಏನು ಡಿಲಿಷನ್ ಇದೆ, ನಮ್ಮವನ್ನು ಹೇಗೆ ಉಳಿಸ್ಕೊಳ್ಬೇಕು ಎಂಬುದರ ಬಗ್ಗೆ ಅವರಿಗೆ ಜವಾಬ್ದಾರಿ ಇದೆ. ನಮ್ಮಲ್ಲಿ ಕೂಡ ಅಂತ ಕೆಲಸಗಳಾಗಬೇಕು. ಅದೇ ಪೇಜ್ ಪ್ರಮುಖ ಅಂತ ಹೆಸರು ಕೊಡ್ಬೇಕಂತ ಇಲ್ಲ, ಆದರೆ ಬೇರೆ ರೀತಿಯಲ್ಲಾದರೂ ನಮ್ಮಲ್ಲಿ ಬೂತ್ ಅಧ್ಯಕ್ಷರಿದ್ದಾರೆ, ನಮ್ಮಲ್ಲಿ ಪಂಚಾಯತ್ ಸದಸ್ಯರಿದ್ದಾರೆ. ಪಂಚಾಯತ್ ಸದಸ್ಯರು ಇಲ್ಲದಲ್ಲಿ ಸೋತ ಅನುಭವಿ ಯಾರು ಮಾಜಿ ಸದಸ್ಯರಿದ್ದಾರೆ, ಮತ್ತು ಅಲ್ಲಿಯ ನಮ್ಮ ಬೂತ್ ಅಧ್ಯಕ್ಷರು ಹಾಗೂ PLOಗಳು. ಇಷ್ಟು ಜನ ಸೇರಿದ್ರೆ, ನಾವು ಸರಿಯಾಗಿ ಕೆಲಸ ಮಾಡಿದರೆ, ನಾವು ಇನ್ನು 6 ತಿಂಗಳು ವಿರಮಿಸದೆ ಕೆಲಸ ಮಾಡಿದರೆ ಮತ್ತು 5 ವರ್ಷ ಇದರ ಫಲ ತಿನ್ನಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ನಾವೆಲ್ಲಾದರೂ ಉದಾಸೀನ ಮಾಡಿದರೆ, ನಾವು ನಮ್ಮ ಕೈ ತಪ್ಪಿ ಹೋದರೆ ನಾವೆಲ್ಲ ಅನುಭವಿಸ್ತಾ ಇದ್ದೇವೆ. ನಿಮಗೆ ಆ ನೋವು ಗೊತ್ತಾಗಿಲ್ಲ. ಬಂಟ್ವಾಳದಲ್ಲಿ ನಮ್ಮ ಶಾಸಕರನ್ನು ಕಳ್ಕೊಂಡು ನಾವೀಗ ಯಾವ ರೀತಿ 5 ವರ್ಷ ಕಳೆದಿದ್ದೇವೆ ಅಂತ ಹೇಳಿದ್ರೆ ಅದು ನಮ್ಗೆ ಗೊತ್ತು. ಅಂತ ಸಂದರ್ಭ ಯಾರಿಗೂ ಕೂಡ ಬರಬಾರ್ದು. ಮುಂದಿನ ದಿವಸದಲ್ಲಿ ನಮಗೆ ಒಳ್ಳೆಯ ನಾಯಕತ್ವ ಇವರೇ ಕೊಟ್ಟಂತಹ UT ಖಾದರ್ ಅವರು ಇನ್ನೊಮ್ಮೆ ಇನ್ನೂ ಹೆಚ್ಚಿನ ಪ್ರಚಂಡ ಬಹುಮತದಿಂದ ಗೆದ್ದು ಬರಬೇಕಿದ್ರೆ ನಾವೆಲ್ಲರೂ ಕಾರ್ಯೋನ್ಮುಖರಾಗಬೇಕು. ಈ ಮೂಲಕ ನಾನು ಪಂಚಾಯತ್ ರಾಜಿನ ಏನು ಸದಸ್ಯರಿದ್ದೀರಿ ಮತ್ತು BLOಗಳಿದ್ದೀರಿ ಮತ್ತು ಬೂತ್ ಅಧ್ಯಕ್ಷರಿದ್ದೀರಿ, ನಿಮ್ಮ ಹತ್ರ ಕಳಕಳಿಯ ವಿನಂತಿ, ನಮಗೆ ಪಂಚಾಯತ್ ಸದಸ್ಯರನ್ನು ಆಗಿ ಮಾಡಬೇಕಿದ್ರೆ ಪಕ್ಷ ನಮಗೆ ಅವಕಾಶ ಮಾಡಿಕೊಟ್ಟಿದೆ. ನಾನು ಹೆಚ್ಚಾಗಿ ಗಮನಿಸ್ತಾ ಇದ್ದೇವೆ, ನಾವು ಪಂಚಾಯತ್ ಸದಸ್ಯರ ಪಂಚಾಯತ್ ಚುನಾವಣೆಯಲ್ಲಿ ಎಲ್ಲರೂ ಅಂತಲ್ಲ, ಎಲ್ಲರ ಮೇಲೆ ಆರೋಪ ಅಲ್ಲ, ಆದರೆ ಪಂಚಾಯತ್ ಚುನಾವಣೆಯಲ್ಲಿ ಗೆದ್ದ ಮೇಲೆ ಪಕ್ಷ ಮತ್ತು ಅವರಿಗೆ ಇರುವಂತಹ ಕೊಂಡಿ ಅದು ಖಂಡಿತ ಮುಂದುವರಿಯುತ್ತಾ ಇಲ್ಲ. ಕೆಲವೊಂದು ಕಡೆ ಸಾಮಾನ್ಯ ಸಭೆಗೂ ಬರದೇ ಇರುವಂತಹ ಪಂಚಾಯತ್ ಸದಸ್ಯರಿದ್ದಾರೆ. ಪಕ್ಷದ ಕಾರ್ಯಕ್ರಮ ಯಾವುದೇ ಇರಲಿ, ವಲಯ ಮಟ್ಟದಲ್ಲಿ ಆದಂತಹ ಕಾರ್ಯಕ್ರಮಗಳಿಗೆ ಯಾವತ್ತೂ ಕೂಡ ಪಂಚಾಯತ್ ಸದಸ್ಯ ತಪ್ಪಿಸಬಾರ್ದು. ಆ ಕಾರ್ಯಕ್ರಮದಲ್ಲಿ ಏನು ಪಕ್ಷಕ್ಕಾಗಿ ನನ್ನ ಋಣ ಇದೆ ಅದನ್ನು ನಾವು ತೀರಿಸುವಂತ ಕೆಲಸ ಮಾಡಬೇಕು. ಈ ನಿಟ್ಟಿನಲ್ಲಿ ನೀವೆಲ್ಲ ಪಂಚಾಯತ್ ಸದಸ್ಯರುಗಳು ಮತ್ತು ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಹೆಚ್ಚಿನ ಜವಾಬ್ದಾರಿ ಇದೆ. ಇವರನ್ನೆಲ್ಲ ಒಟ್ಟು ಮಾಡಿ ಪಕ್ಷದ ಒಂದೇ ವೇದಿಕೆಗೆ ತರುವಲ್ಲಿ ನಿಮ್ಮ ಜವಾಬ್ದಾರಿ ಇದೆ. ಇದನ್ನೆಲ್ಲ ನೀವು ಮಾಡಬೇಕಂತ ವಿನಂತಿ ಮಾಡ್ತಾ, ಈ ಸಂಘಟನೆ ನಿಮ್ಮೊಂದಿಗೆ ಇದ್ದೇವೆ ಅಂತ ಹೇಳ್ತಾ, ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನನ್ನು ಮಾತು ಮುಗಿಸ್ತೇನೆ. ಪಂಚಾಯತ್ ರಾಜ್ ಸಂಘಟನೆಯ ಅಧ್ಯಕ್ಷರಾದಂಥ ಹೈದರ್ ಹಾಗೂ ನಜರ್ ಅವರ ನೇತೃತ್ವ, ಬ್ಲಾಕಿನ 2 ಅಧ್ಯಕ್ಷರುಗಳು ಪ್ರಶಾಂತ್ ಕಾಜೋ ಮತ್ತು ನಮ್ಮ ಸದಾಶಿವಲಾಲ್ ಅವರ ಸಂಪೂರ್ಣವಾದ ಸಹಕಾರ, ಎಲ್ಲ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಮತ್ತು ವಲಯ ಕಾಂಗ್ರೆಸ್ನ ಅಧ್ಯಕ್ಷ ಮತ್ತು ಹಿರಿಯ ಕಿರಿಯರ ಬೆಂಬಲದೊಂದಿಗೆ ಸಂಘಟಿಸಲ್ಪಟ್ಟಂಥ ಈ ಒಂದು ಸಮಾಲೋಚನಾ ಸಭೆ, ನಾನು ಬೇರೆ ಒಂದು ಕೆಲವು ವಿಚಾರ ಹೇಳ್ತೇನೆ ಮತ್ತು ನೀವೆಲ್ಲ ಕಾರ್ಯಕರ್ತರು ಮಾತಾಡಲಿಕ್ಕೆ ಬಹುಶಃ ಆಗ ಮಾಧ್ಯಮದವರು ಕೂಡ ಅವರು ಇರುವುದಿಲ್ಲ. ಸೊ ನಿಮಗೆ ಮುಕ್ತವಾಗಿ ಎಲ್ಲ ವಿಚಾರಕ್ಕೂ ನಮಗೆ ಚರ್ಚೆ ಮಾಡೋದು ಅವಕಾಶ ಖಂಡಿತವಾಗಿ ಇವತ್ತು ಆಗ್ತದೆ. ಈ ಎಲ್ಲ ಚರ್ಚೆ ಕೂಡ ಪಕ್ಷವನ್ನೇಗೆ ನಾವು ಸಂಘಟನೆ ಮಾಡಬೇಕು, ಪ್ರತಿಯೊಂದು ಹಂತದಲ್ಲಿ ನಾವೇ ಕೆಲಸ ನಿರ್ವಹಿಸಬೇಕು ಅಂತ ಹೇಳುವಂಥ ವಿಚಾರ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಮತ್ತೆ ಏನಾದರೂ ಇವತ್ತು ಯಾರಾದರೂ ಉತ್ತಮವಾಗಿ ಒಂದು ಕಡೆಗಳಲ್ಲಿ ಓಟ್ ಸೇರ್ಪಡೆ ಮಾಡಿದಂಥ ಇತಿಹಾಸ ಇದ್ದರೆ ಅವರ ಕೆಲವು ಅನಿಸಿಕೆಗಳು ಮತ್ತು ಓಟ್ ಸೇರ್ಪಡೆ ಮಾಡುವಂಥ ಆಗಂಥ ಸಮಸ್ಯೆಗಳು ಈ ವಿಚಾರ ಕೂಡ ತಿಳಿಸುವಂಥ ಅವಕಾಶ ಇವತ್ತು ಆಗ್ತದೆ. ಬಹುಶಃ ನಾನು ಎಲ್ಲ ವೇದಿಕೆ ಮೇಲೆ ಉಪಸ್ಥಿತವಾದ ನಮ್ಮ 2 ಬ್ಲಾಕಿನ ಅಧ್ಯಕ್ಷರು ಮತ್ತು ಎಲ್ಲ ಹಿರಿಯ ನಾಯಕರು ಮತ್ತು ಈಗ ಮಾಡಿದಂಥ ಜಿಲ್ಲಾ ಪಂಚಾಯತ್ ಸಂಘದ ಅಧ್ಯಕ್ಷರನ್ನು ವಿಶೇಷ ಸ್ವಾಗತಿಸಿಕೊಂಡು ಮುಂದಿರುವ ಎಲ್ಲ ನಮ್ಮ ಸ್ಥಳೀಯ ಮಟ್ಟದ ಗ್ರಾಮ ಪಂಚಾಯತ್ ಹಿರಿಯ ನಾಯಕರಿಗೆ, ಯುವಕರಿಗೆ ಏನಿದೆ ಎಲ್ಲ ನಮಗೆ ನಮ್ಮ ಘಟಕದ ಅಧ್ಯಕ್ಷರಿಗೆ, ಪದಾಧಿಕಾರಿಗೆ ನಾನು ಶುಭಾಶಯ ಸಲ್ಲಿಸಿಕೊಂಡು ದೀರ್ಘವಾಗಿ ಮಾತಾಡದೆ, ಬಹುಶಃ ತಾವೆಲ್ಲರೂ ಕೂಡ ಒಂದೊಂದು ಬೂತ್ ಮಟ್ಟದ ಗ್ರಾಮ ಮಟ್ಟದ ಪ್ರಮುಖರೇ ತಾವೆಲ್ಲ ಇವತ್ತು ಬಂದಿಲ್ಲಿ ಸೇರಿದ್ದು. ನೀವಿಲ್ಲಿ ಸೇರಬೇಕಾದ್ರೆ, ನಿಮ್ಮನ್ನಿಲ್ಲಿ ಕರಿಬೇಕಾದ್ರೆ ನಿಮಗೆಲ್ಲ ಒಂದು ವಿಶೇಷ ಜವಾಬ್ದಾರಿ ಇದೆ, ನಿಮಗೆ ತಾಕತ್ತಿದೆ, ನಿಮಗೆ ಶಕ್ತಿ ಇದೆ ಅಂತ ಹೇಳಿಕೊಂಡು ಮತ್ತು ನಿಮಗೆ ಪ್ರಾಮಾಣಿಕ ಒಂದು ಬದ್ಧತೆ ಇದೆ ಅಂತ ಹೇಳಿಕೊಂಡು ನಿಮ್ಮೆಲ್ಲರೂ ಕೂಡ ಇವತ್ತು ಆಹ್ವಾನಿಸಿದ್ದೇವೆ. ಆದ ಕಾರಣ ನಾನು ಯಾಕೆ ಮಹತ್ವ ಅಂತ ಹೇಳ್ತೇನೆ ಅಂತ ಹೇಳಿದರೆ, ಮತ್ತೆ ಆಗಿಂದಾಗಿ ಮೀಟಿಂಗ್ ಮಾಡಲಿಕ್ಕೆ ಆಗುವುದಿಲ್ಲ. ಆಗ ನಿಮ್ಗೆ ಎಲ್ಲ ವಿಷಯ ಇಲ್ಲಿರಬೇಕು. ನೀವು ಬೂತ್ ಮಟ್ಟ ಹೋದಾಗ ಒಗ್ಗಟ್ಟಿನ ಮುಖಾಂತರ ಇವತ್ತು ನಮ್ಮ ಕೆಲಸ ಮಾಡೋದ ಅವಕಾಶ ಇವತ್ತು ಮಾಡಬೇಕು. BJP ಅವರ ಅಪಪ್ರಚಾರದ ಒಂದು ತಂತ್ರ ಏನಿದೆ, ನೀವೆಲ್ಲ ಒಗ್ಗಟ್ಟಾಗಿ ಅದನ್ನು ಮೆಟ್ಟಿ ನಿಲ್ಬೇಕೆಂಬ ಹೇಳಲಿಕ್ಕುವಂಥ ವಿಚಾರ ಇದು ಬರೀ MLAಗೆ ಮಾತ್ರ ಅಲ್ಲ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಮಟ್ಟಕ್ಕೂ ಕೂಡ ಇವತ್ತು ಪ್ರಯೋಜನ ಆಗುವಂಥ ಕೆಲಸ ಇವತ್ತು ಆಗಬೇಕಾಗ್ತದೆ. ಆದ ಕಾರಣ ಬಹುಶಃ ಇವತ್ತು ನಮಗೆ ಬೇರೆ ಬೇರೆ ಹಂತಗಳಲ್ಲಿ, ಯಾಕೆ ಬೂತ್ ಮಟ್ಟದಲ್ಲಿ ಹೇಗೆ ಎಲೆಕ್ಷನ್ ಮಾಡಬೇಕು, ಹೇಗೆ ಗೆಲ್ಲಿಸಬೇಕು ನಾವೇನು ಹೇಳ್ಬೇಕಂತಿಲ್ಲ. ಎಲ್ಲ ಕಿರಿಯರು ಬಹುಶಃ ನೀವು ಚುನಾವಣೆ ಸಂದರ್ಭದಲ್ಲಿ ನಮ್ಗಿಂತ ಬೇರೆ ಗೆಲ್ಲಿಸಿ ಕಲಿಸಿದವರೇ, ನಮ್ಗಿಂತ ಜಾಸ್ತಿ ಇದರ ಬಗ್ಗೆ ನಿಮಗೆ ದೊಡ್ಡ ಮಟ್ಟದ ಮಾಹಿತಿ ಇದೆ.
ಆದ ಕಾರಣ ನಾನು ಬಹುಶಃ ನಾವು ನಿಮ್ಗೆ ಹೇಳೋ ಜೊತೆಯಲ್ಲಿ ನಿಮ್ಮಿಂದ ಕಲೀಲಿಕ್ಕೆ ಕೂಡ ನಾವಿವತ್ತು ಬಂದಿದ್ದೇವೆ. ಚುನಾವಣೆ ಇವತ್ತು ಹತ್ತಿರ ಬರ್ತಾ ಇದೆ. ನಾಳಿದ್ದು ಚುನಾವಣೆ ಓಟು ಮಾತ್ರ ಡಬ್ಬಿಗೆ ಹಾಕಲಿಕ್ಕೆ. ಚುನಾವಣೆ ಪ್ರಾರಂಭ ಆಗಿದೆ ಅಂತೇಳಿ ನಾವಿವತ್ತು ಆಲೋಚನೆ ಮಾಡಬೇಕು. ಚುನಾವಣೆ ಪ್ರಾರಂಭ ಆಗಿದೆ, ನಾಡಿದ್ದು ಅದು ಈ ಒಂದು ಪ್ರಾರಂಭದಲ್ಲಿ ನಾವು ಹೇಗೆ ಹೋಮ್ವರ್ಕ್ ಮಾಡ್ತೇವೆ ಅದರ ರಿಸಲ್ಟ್ ಮಾತ್ರ ಚುನಾವಣೆ ದಿವಸ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಾವು ಈ 3 ತಿಂಗಳು ಏನು ಕೂಡ ಮಾಡದೆ ನಾಡಿದ್ದು ಚುನಾವಣೆ, ಮಾರ್ಚಲ್ಲಿ ಚುನಾವಣೆ ಹೇಳಿ ಆವಾಗ ನಮ್ಗೆ ಏನು ಕೂಡ ಮಾಡಲಿಕ್ಕೆ ಆಗುವುದಿಲ್ಲ. ಸೊ ನಾವು ಏನಾದರೂ ನಾಳೆಗೆ ತಯಾರಾಗಬೇಕಾದ್ರೆ ನಾವು ಈಗಲೇ ತಯಾರಾಗಿಕೊಂಡು ಹೋಗುವಂಥ ವಿಚಾರ ಇವತ್ತು ಆಗಬೇಕು. ಚುನಾವಣೆ ಡಿಕ್ಲೇರ್ ಮಾಡಿದ ನಂತರ ನಿಮ್ಮನ್ನು ಅಷ್ಟು ಸುಲಭದಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ನಿಮ್ಮ ತಲೆ ಎತ್ತಲಿ ಕೂಡ ಬಿಡುದು. ಎಲ್ಲ ರೀತಿಯ ಕಿರುಕುಲ, ಅದು ಇಲೆಕ್ಷನ್ ಆಫೀಸರಿಂದ, ಪೊಲೀಸ್ ಅಧಿಕಾರಿಗಳಿಂದ, ಇನ್ನಿತರಿಂದ ಎಲ್ಲ ರೀತಿಯ ಕಿರುಕುಲ ಕೊಡುವಂಥ ವ್ಯವಸ್ಥೆ. ಮನಿ ಪ್ಯಾಂಪ್ಲೆಟ್ ಇಟ್ಕೊಂಡು ಹೋದರೆ ಸೀಸ್ ಮಾಡ್ತಾರೆ, ಕಾರಲ್ಲಿ ಹಾಕಿಕೊಂಡು ಕೇಸ್ ಹಾಕ್ತಾರೆ, ನಿಮ್ಮ ಮನೇಲಿಟ್ಟರೆ ಕೇಸ್ ಹಾಕ್ತಾರೆ. ಏನೆಲ್ಲ ಕಿರುಕುಲ ನಮ್ಮ ಕಾರ್ಯಕರ್ತರ ಕೊಡಲಿಕ್ಕೆ ಸಾಧ್ಯ ಉಂಟಾ ಆ ಎಲ್ಲ ಕಿರುಕುಲವನ್ನು ಬಹುಶಃ ನಾಮಿನೇಷನ್ ನಾವು ಪ್ರಾರಂಭ ಆದ ನಂತರ ಈ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಖಂಡಿತವಾಗಿ ಕೊಡ್ತದೆ ಅಂತ ನನಗೆ ಭಾಳ ಚೆನ್ನಾಗಿ ನನಗೆ ಗೊತ್ತಿದೆ. ಇಲೆಕ್ಷನ್ ನಿಮಗೆ ಸರಿಯಾಗಿ ಜನರನ್ನು ಜೀಪಲ್ಲಿ ತರಲಿಕ್ಕೆ ಕೂಡ ಬಿಡುವುದಿಲ್ಲ. ಸೊ ಇದನ್ನೆಲ್ಲ ಈಗಲೇ ನಾವು ಆಲೋಚನೆ ಮಾಡಿಕೊಂಡು ನಾವು ತಯಾರು ಮಾಡಿಕೊಂಡು BJಪಿಯವರು ಯಾವೆಲ್ಲ ನಮಗೆ ಅಡಚಣೆ ಇವತ್ತು ಸರ್ಕಾರದ ಆ ಸಂಸ್ಥೆ ಇಟ್ಕೊಂಡು ಮಾಡ್ತಾರೆ ಅದನ್ನೆಲ್ಲ ನಾವು ಈಗಲೇ ಆಲೋಚನೆ ಮಾಡಿಕೊಂಡು ನಮ್ಮ ಬೂತಿನಲ್ಲಿ ನಾವು ತಯಾರಾಗುವಂಥ ವಿಚಾರ ಇವತ್ತು ಆಗಬೇಕು. ಆದ ಕಾರಣ ನಾನು ಬಹುಶಃ ಇವತ್ತು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ನಾವು ಪ್ರಪ್ರಥಮವಾಗಿ ನಮ್ಮ ವಿಚಾರಣೆ ತಿಳಿದರೆ ನೋಡಿ, ನಾವೊಂದು ಯುದ್ಧಕ್ಕೆ ಹೋಗುವಾಗ ನಮಗೆಲ್ಲರಿಗೂ ಕೂಡ ಇವತ್ತು ಆಯುಧ ಇಲ್ಲದಿದ್ದರೆ ಯಾರು ಕೂಡ ಯುದ್ಧ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಚುನಾವಣೆ ಆಯುಧವೇ ಅದು ವೋಟರ್ ಲಿಸ್ಟ್. ಯಾರು ನೀವು ವೋಟರ್ ಲಿಸ್ಟಲ್ಲಿ ಅತ್ಯಂತ ಪರಿಣಿತರಾಗಿದ್ದೀರಿ ಆ ಒಂದು ಬೂತಿನಲ್ಲಿ ಮಾತ್ರ ನಾವು ಸಮರ್ಪಕವಾಗಿ ನಮ್ಮ ಕೆಲಸ ಮಾಡಲಿಕ್ಕೆ ಇವತ್ತು ಆಗ್ತದೆ. ಆದರೆ ನಾವು ವೋಟರ್ ಲಿಸ್ಟ್ ನೋಡಿ ಇರುವಂಥ ಅವಕಾಶ ಇವತ್ತು ಆಗಬೇಕು. ಕೆಲವು ಅತ್ಯುತ್ತಮವಾದ ಕಾರ್ಯಕರ್ತರಿದ್ದಾರೆ, ಅವ್ರಿಗೆ ಯಾವ ಪೇಜ್ನಲ್ಲಿ ಯಾರು ವೋಟ್ ಅಂತೇಳಿ ಭಾಳ ಚೆನ್ನಾಗಿ ಕಣ್ಣು ಮುಚ್ಚಿ ಇರುವಂಥ ವಿಚಾರ ಕೂಡ ಇವತ್ತು ಯಾಕೆ ನೋಡಿ ಅವ್ರಿಗೆ ಅಭ್ಯಾಸ ಬರ್ತದೆ. ಅದು ನಾವು ಕೂಡ ಅಷ್ಟೊಂದು ಪುಸ್ತಕ ಒಂದು ನೋಡಿದರೆ ನಮ್ಗೆ ಕೂಡ ಅದರಲ್ಲಿ ಜಾಸ್ತಿ ಓದುವಂತ ಆಗ್ತದೆ, ಜಾಸ್ತಿ ತಿಳುವಳಿಕೆ ಪಡುವಂತ ಕೂಡ ಆಗ್ತದೆ. ಆದ್ರೆ ನಿಮ್ಗೆಲ್ಲರಿಗೂ ಕೂಡ ನಿಮ್ಮ ಬೂತಿನಲ್ಲಿ ನಾವು ಈಗಾಗಲೇ ಎಲ್ಲರಿಗೂ ಕೂಡ ವೋಟರ್ ಲಿಸ್ಟ್ ಒಂದು ಕೊಟ್ಟಿದ್ದೇವೆ. ಎಲ್ಲ ಯಾರಿಗೆ ಯಾವ ಬೂತಿನಲ್ಲಿ ಯಾರಿಗೆ ವೋಟರ್ ಲಿಸ್ಟ್ ಸಿಕ್ಕಲಿಲ್ಲ, ಎಲ್ಲ ಬೂತಿನಲ್ಲಿ ವೋಟರ್ ಲಿಸ್ಟ್ ಕೂಡ ಕೊಟ್ಟಿದ್ದೇವೆ, ನಾವು ಡಿಲಿಷನ್ ಲಿಸ್ಟ್ ಕೂಡ ಕೊಟ್ಟಿದ್ದೇವೆ. ಈಗ ನಮಗೆ ಪ್ರಮುಖವಾದ ವಿಚಾರ ಏನಂತ ಹೇಳಿದರೆ ಆ ಡಿಲಿಷನ್ ಲಿಸ್ಟಲ್ಲಿ ಇರುವಂಥ ಹೆಸರನ್ನು ಫಸ್ಟ್ ಒಂದು ಕೌಂಟರ್ ಚೆಕ್ ಮಾಡಬೇಕು. ಅದು ಉಂಟು, ಅವ್ರು ಇದ್ದಾರಾ, ಕೆಲವು ತೀರಿ ಹೋಗಿದ್ದಾರೆ ಬರೆದಿದ್ದಾರೆ, ಅವ್ರು ತೀರಿ ಹೋಗಿದ್ದಾನ ಇಲ್ಲ ಅಂತ ಗೊತ್ತಿಲ್ಲ, ಕೆಲವು ಶಿಫ್ಟ್ ಅಂತ ಇದೆ, ಕೆಲವು ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ ಅವರ ವೋಟರ್ನೇ ಶಿಫ್ಟ್ ಅಂತ ಬರೆದು ಚೇಂಜ್ ಮಾಡಿದ್ದಾರೆ. ಸೊ ಇದನ್ನು ನೀವು ಪ್ರತಿಯೊಂದು ಬೂತಿನಲ್ಲಿ ನೋಡಿದ ವಿಚಾರ ಇವತ್ತು ಆಗಬೇಕು. ಮತ್ತು ಒಂದು ಬೂತಿಗೆ ಇರೋದು 250 ಇಂದ 200 ಮನೆಗಳು, ಅದಕ್ಕಿಂತ ಜಾಸ್ತಿ ಯಾರಿಗೂ ಕೂಡ ಮನೆಗಳು ಇಲ್ಲ, ಮ್ಯಾಕ್ಸಿಮಮ್ 200. ಸೊ ಇಡೀ ನೀವು ಏನೋ ವೋಟರ್ ಲಿಸ್ಟಲ್ಲಿ ಪರ್ವತವೇ ನಮ್ಮ ತಲೆಯಲ್ಲಿ ಉಂಟಂತ ಆಲೋಚನೆ ಮಾಡೋದು ಬೇಡ. ನಮಗೆ ಬರೀ ಇರೋದು 200 ಮನೆಗಳು ಮಾತ್ರ ಅಂತ ನಾವು ಇವತ್ತು ಆಲೋಚನೆ ನಾವು ಮಾಡಬೇಕಾಗ್ತದೆ. ಅದು 200 ಮತವನ್ನು 200 ಮನೆಗಳನ್ನು ನಾವು ದೃಷ್ಟಿಯಲ್ಲಿಟ್ಟುಕೊಂಡು ನಾವು ಬಹುಶಃ ಚುನಾವಣೆಯ ಆ ಒಂದು ಮತದಾರ ಪಟ್ಟಿಯ ಪರಿಷ್ಕರಣೆ ನಾವು ಮಾಡಬೇಕು. ಮತದಾರ ಪಟ್ಟಿಯ ಪರಿಷ್ಕರಣೆ ಮತ್ತು ಮತದಾನ ಸೇರಿಸಿದ್ದು ಅದು ನಾಳೆ ನಮಗೆ ಓಟ್ ಹಾಕ್ತಾರಂತಲ್ಲ. ನಿಮ್ಮ ಉದ್ದೇಶ ಏನಿರಬೇಕಂತ ಹೇಳಿದರೆ, ನೀವೊಂದು ಗ್ರಾಮ ಪಂಚಾಯತ್ ಸದಸ್ಯರಾಗಿ, ಸ್ಥಳೀಯ ಮಟ್ಟದ ಮುಖಂಡರಾಗಿ, ನಾನೊಬ್ಬ ಶಾಸಕನಾಗಿ, ನನ್ನ ಉದ್ದೇಶ ಅಂತ ಹೇಳಿದರೆ ನನ್ನ ಕ್ಷೇತ್ರದ 18 ವರ್ಷ ಮೇಲ್ಪಟ್ಟಂಥ ಪ್ರತಿಯೊಬ್ಬನಿಗೂ ಕೂಡ ಮತದಾನದ ಹಕ್ಕನ್ನು ಕಲ್ಪಿಸುವುದು ನನ್ನ ಜವಾಬ್ದಾರಿ. ನಿಮ್ಮ ಗ್ರಾಮ ಪಂಚಾಯತ್ ನಿಮ್ಗೇನಿದೆ, ನಿಮ್ಮ ವಾರ್ಡಿನ 200 ಮನೆಗಳಲ್ಲಿ ಕೂಡ ವೋಟಿಂದ ವಂಚಿತರಾಗುವಂತಹ ಪರಿಸ್ಥಿತಿ ನಾವು ಯಾರು ಕೂಡ ನಿರ್ಮಾಣ ಮಾಡಬಾರ್ದು. 18 ವರ್ಷ ಮೇಲ್ಪಟ್ಟ ಯಾರಿದ್ದಾರ ಅವನ್ನೆಲ್ಲರೂ ಸೇರಿಸಲಿಕ್ಕೆ ನೀವು ಆಸಕ್ತಿ ವಹಿಸ್ಕೊಳ್ಬೇಕು. ಅದು ನಮಗೆ ಓಟ್ ಆಗಬೇಕು, ಇನ್ನೊಬ್ಬರು ಹೇಳಿ ಅವ್ನು ಬೂತಲ್ಲಿ ಹೋಗಿ ಯಾರಿಗ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬೂತ್ ತನಕ ಗೇಟ್ ತನಕ ಒಬ್ಬರಿಗೆ ಹೋಗ್ತಾರೆ, ಅಲ್ಲಿ ಹೋಗೋನು ಮನಸ್ ಚೇಂಜ್ ಆಗುವಂಥ ಪರಿಸ್ಥಿತಿ ಇವತ್ತು ಅದು ಬೇರೆ ವಿಚಾರ. ಅದು ಯಾರು ಕೂಡ ಮತದಾನದಿಂದ ವಂಚಿತರನ್ನಾಗಿ ಮಾಡುವಂಥ ಅವಕಾಶ ನಾವು ಇವತ್ತು ಮಾಡಬೇಕಾಗ್ತದೆ. ಅದು ಈ ಸಲ ಮಾರ್ಚ್ ತನಕ ಅವರಿಗೆ ಯುವಕರಿಗೆ ಮಾರ್ಚ್ ತನಕ ಮತದಾನ ಹಕ್ಕನ್ನು ಸಿಗ್ತದೆ. ಆದ ಕಾರಣ ನೀವು ಮನೆಗೆ ಹೋಗುವಾಗ ಒಂದು ಪರಿಷ್ಕರಣೆ ಮತ್ತು ಒಂದು ಹೊಸ ಓಟ್ ಸೇರ್ಪಡೆ ಮತ್ತು ಜನವರಿಯಲ್ಲಿ ಯಾರು 18 ವರ್ಷ ಆಗ್ತದೆ ಅವರೊಂದು ಪಟ್ಟಿ, ಫೆಬ್ರವರಿ ಯಾರು 18 ವರ್ಷ ಆಗ್ತದೆ ಅವರೊಂದು ಪಟ್ಟಿ, ಮಾರ್ಚ್ನಲ್ಲಿ ಯಾರು 18 ವರ್ಷ ಆಗ್ತದೆ ಅವರೊಂದು ಪಟ್ಟಿ ಇಟ್ಟು ಜನವರಿ ಆಗ ಅವನಿಗೆಲ್ಲ ಫೋನ್ ಮಾಡಿ ಹೇಳಬೇಕು, ನೀನು 18 ವರ್ಷ ಆಯಿತು ಬಂದು ಓಟ್ ಸೇರಿಸು ಅಂತೇಳಿ ಅವನು ಬರ್ತಾನೆ. ಮಾರ್ಚಲ್ಲಿ ಫೋನ್ ಓಟ್ ಸೇರಿ. ಸೊ ಈ ಒಂದು ಕೆಲಸ ನಿಮ್ಮ ಜನಸಾಮಾನ್ಯರು ಆ ಪೂರ್ತಿ
ವಿಶ್ವಾಸ ಮತ್ತು ಜೀವನ ಪೂರ್ತಿ ನೆನಪಿಟ್ಟುಕೊಳ್ತಾರೆ. ಮತ್ತು ಯಾರಿದರಿಂದ ವಂಚಿತರಾಗ್ತದೆ ಅಂತ ಹೇಳಿದರೆ ಬಡವರು, ಅನಕ್ಷರಸ್ಥರು ಮತ್ತು ಕಾರ್ಮಿಕ ಇದರಿಂದ ವಂಚಿತರಾಗುವಂಥ ಕೆಲಸ ಆಗ್ತದೆ. ಶ್ರೀಮಂತರಿಗೆ ಶಿಕ್ಷಣ ಯಾರಿಗಿದೆ, ಮಾಹಿತಿ ಯಾರಿಗಿದೆ, ಅವನು ತನ್ನಿಂದ ತಾನೇ ಹೋಗಿ ಅದನ್ನು ಓಟು ಸೇರಿಸ್ಕೊಳ್ತಾನೆ. ಯಾರು ದುಡಿಯೋ ವರ್ಗ ಇದ್ದಾರೆ ಅವ್ರು ಬೆಳಿಗ್ಗೆ ಎದ್ದು ಪೇಪರ್ ನೋಡಲಿಕ್ಕೆ ಪುರ್ಸೋತಿಲ್ಲ. ಟಿವಿ ಮತ್ತು ಪೇಪರ್ ನೋಡೋದಂತ 25% ನಮ್ಮ ಜನರಲ್ಲಿ ಇವತ್ತು ಇದು ಇದ್ದಾರೆ. 25% ಪಾಪ ಪುರ್ಸೋದಿಲ್ಲ ಅವನಿಗೆ. ಅವನು ಬೆಳಿಗ್ಗೆ 6 ಗಂಟೆಗೆ ಹೋಗಿ ದುಡಿಯೋದಿದ್ದ ಮಧ್ಯಾಹ್ನದ ಊಟ ಅವನ ಕುಟುಂಬಸ್ಥರಿಗೆ ಇಲ್ಲ. ಅವನು ದುಡಿದು ಒಂದು 8 ಗಂಟೆಗೆ ಒಂದು ಸ್ನಾನ ಮಾಡಿ ಮಲಗಿದ್ರೆ ಅವನು ಮಧ್ಯಾಹ್ನ ಬೆಳಿಗ್ಗೆ ಮತ್ತೆದ್ದು ಅವನಿಗೆ ಇಲ್ಲಿ ಆಲೋಚನೆ ಮಾಡುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಇಂಥವರನ್ನು ನಾವು ಬಹುಶಃ ಅವರಿಗೆ ನಾವು ಶಕ್ತಿ ಕೊಟ್ಟು ಅವರನ್ನು ಸೇರ್ಪಡೆ ಮಾಡೋದು ಕೆಲಸ, ಅದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಕೆಲಸ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬೇರೆ ಪಕ್ಷದವರು ಅವರ ಓಟಿಗೆ ನೋಡಿಕೊಂಡು ಅವರಿಗೆ ಅದು ಬಿಡಿ, ಅದು ನಮಗೆ ಕಾಂಗ್ರೆಸ್ಗೆ ಮತ್ತು ಅದಕ್ಕೆ ತುಂಬ ಇವತ್ತು ವ್ಯತ್ಯಾಸ ಇವತ್ತು ಇದೆ. ಈ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕು. ಈಗ ಈ ಕೆಲಸ ಹೇಗೆ ಮಾಡುವುದಂದಿರುವಂಥ ಪ್ರಶ್ನೆ. ನೀವೆಲ್ಲ ಗ್ರಾಮ ಪಂಚಾಯತ್ ಸದಸ್ಯರು, ಸ್ಥಳೀಯ ಮಟ್ಟದ ಮುಖಂಡರು ಎಲ್ಲ ಕೆಲಸಗಳು ತಾವಿವತ್ತು ಹುಷಾರಿದ್ದೀರಿ. ಭಾಳಷ್ಟು ಊರಿನ ಕೆಲಸ ಬಗ್ಗೆ ಆಳಷ್ಟು ಆಸಕ್ತಿ ವಹಿಸಿದ್ರಿ, ನೀವು ಹೋಗ್ತೀರಿ. ಅದು ಓಟ್ ಸೇರ್ಪಡೆ ಮಾಡಲಿಕ್ಕೂ ಕೂಡ ಅಷ್ಟೇ ಆಸಕ್ತಿಯನ್ನು ನಾವು ವಹಿಸುವಂಥ ಕೆಲಸ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮಗೆ ರಸ್ತೆ ಮಾಡಲಿಕ್ಕೆ, ತೋಡು ಮಾಡಲಿಕ್ಕೆ, ಲೈಟ್ ಮಾಡಲಿಕ್ಕೆ ಒಂದು 4-5 ತಿಂಗಳಿದೆ. ನಿಮಗೆ ಓಟ್ ಸೇರಿಸಲಿಕ್ಕೆ ಬರೋ 10 ದಿವಸ ಮಾತ್ರ ಇರುವಂಥದ್ದು. ಈ 10 ದಿವಸ ನೀವು ಸುಮ್ಮನೆ ಕೂತ್ಕೊಂಡ್ರೆ ನಮ್ಮೆಲ್ಲ ಅವಕಾಶ ನಾವು ಕಲ್ಕೊಳ್ತೇವೆ. ಮತ್ತೆ ಯಾರಾದ್ರೂ ನಿಮ್ಮ ಫ್ರೆಂಡ್ ಬಂದು ಹೇಳಿದರೆ ನನ್ನ ಶೋ ಆಗಾಯ್ತಾ ಹೀಗಾಯ್ತಾ ಅಂತ ನೀವು ಪಶ್ಚಾತ್ತಾಪ ಮಾಡೋದು ವಿಚಾರ ಇವತ್ತು ಆಗ್ತದೆ. ಅದು ಆಸಕ್ತಿಯಿಂದ ತಾವು ಮುಂದೆ ಹೋಗುವಂಥ ಕೆಲಸ ಇವತ್ತು ಮಾಡಬೇಕು. ಅದಕ್ಕೆ ನೀವು ಹೋಗುವಾಗ ನಾನು ಈಗಾಗಲೇ ಹೇಳಿದ್ದೇನೆ, ದಯವಿಟ್ಟು ಓಟು ಉಂಟಾ ಇಲ್ವಾ ಅಂತ ಲೆಕ್ಕಾಚಾರ ಅಲ್ಲ. ನಾನು ಕೂಡ ನಿಮ್ಮಷ್ಟಿದ್ದಾಗ ಇದಕ್ಕಿಂತ ಜಾಸ್ತಿ ನಾವು ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿಕೊಂಡೇ ನಾವು ಇವತ್ತು ಬಂದವರು. ಪಕ್ಷಕ್ಕಾಗಿ ನಾವು ಹಲವಾರು ನಮ್ಮ ಎಕ್ಸಾಮನ್ನೇ ನಾವು ಕಲ್ಕೊಂಡವರು. ನಾನು ಲಾ ಕಾಲೇಜ್ ಎಕ್ಸಾಮ್ ನನಗೆ ಬರೀಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕೆಂದರೆ ಜನಾರ್ದನ್ ಪೂಜಾರಿ ಇಲೆಕ್ಷನ್ ಬರುವುದೇ ನಮ್ಮ ಏಪ್ರಿಲ್ನಲ್ಲಿ ಎಕ್ಸಾಮ್ ಟೈಮಲ್ಲಿ. 2 ಸಲ ನನ್ನ ಎಕ್ಸಾಮೇ ನನಗೆ ಮಿಸ್ ಆಗಿದೆ. ನಾನು ಮತ್ತೆ ಸಪ್ಲಿಮೆಂಟ್ರಿ ನಾವು ಬರೆದದ್ದು ಇದೇ ಆ ಒಂದು ಆಸಕ್ತಿಯಿಂದ. ಎಷ್ಟೋ ಬಹುಶಃ ಇವತ್ತು ಈ ಓಟ್ ಸೇರ್ಪಡೆ ಮಾಡುವಂಥದ್ದು, ಆಗ ಮಡಿಕೇರಿ ಮತ್ತು ಮಂಗಳೂರು ಜೊತೆ ಇರುವಂಥದ್ದು. ರಾತ್ರಿ 10-12 ಗಂಟೆಗೆ ಫೋನ್ ಮಾಡಿದರೆ ನಮ್ಮ ಜಿಪ್ಸಿ ತಗೊಂಡು ಬಹುಶಃ ಇವತ್ತು ನಾವು ಮಡಿಕೇರಿಗೆ ಹೋಗಿ ಅಲ್ಲಿ ಪ್ಯಾಂಪ್ಲೆಟ್ ಕೊಟ್ಟು ಮತ್ತೆ 6 ಗಂಟೆ 8 ಗಂಟೆಗೆ ನಮ್ಮ ಫೀಲ್ಡ್ ವರ್ಕಿಗೆ ನಾವು ರೆಡಿ ಆಗ್ತೇವೆ, ನಿದ್ದೆ ಇಲ್ಲದೆ. ಇದಕ್ಕಿಂತ ಜಾಸ್ತಿ ಕೆಲಸ ಮಾಡಿಕೊಂಡೇ ಬಹುಶಃ ಈ ಹಂತಕ್ಕೆ ಬಂದು ನಿಲ್ಲುವಂಥ ವಿಚಾರ ಇವತ್ತು ಆಗಿದೆ. ನಮಗೆ ಮುಖ್ಯ ಅಲ್ಲ, ಈ ಉಲ್ಲಾಳ ಮತ್ತು ಮಂಗಳೂರು ಕ್ಷೇತ್ರದಲ್ಲಿ ಒಂದು ಲೈಟ್ ಕಂಬ ನಿಲ್ಲಿಸಿದ್ರು ಕೂಡ ಗೆಲ್ಲಿಸುವಂಥ ಶಕ್ತಿ ಅದು ನಾವು ಕಾಂಗ್ರೆಸ್ನ ಕಾರ್ಯಕರ್ತರು ನಾವು ತಯಾರಾಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಯೂಟಿಕಾದ್ರೆ ಮಾತ್ರ ಗೆಲ್ತಾನೆ ಭಾವನೆಗೆ ಬರಬಾರ್ದು. ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ತದೆ ಅಂತ ಬಹುಶಃ ಇವತ್ತು ಆ ವಾತಾವರಣ ನಿರ್ಮಾಣ ಮಾಡೋ ಜವಾಬ್ದಾರಿ ಅದು ನಿಮ್ಮೆಲ್ಲರ ಒಂದು ದೊಡ್ಡ ಮಟ್ಟದ ಜವಾಬ್ದಾರಿ ಇವತ್ತು ಆಗಿದೆ. ಆ ಕೆಲಸವನ್ನು ಮಾಡಬೇಕಾದ್ರೆ ಏನು ಮಾಡಬೇಕಾಗ್ತದೆ? ಒಂದು ನೀವು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ನ ಮುಖ್ಯಸ್ಥರು, ವಲಯ ಅಧ್ಯಕ್ಷರು, ಹಿರಿಯ ನಾಯಕರು ಬಹುಶಃ ಅಲ್ಲಿ ಮುತುವರ್ಜಿಯನ್ನು ವಹಿಸಬೇಕು. ಈ ಮುತುವರ್ಜಿ ನೀವು ಸೀನಿಯರ್ ಲೀಡ್ಗಳು ವಹಿಸದಿದ್ದರೆ ಬೂತಿನವನು ಖಂಡಿತವಾಗಿ ವಹಿಸೋದಿಲ್ಲ. ಅವನು ಯಾಕೆ ವಹಿಸಬೇಕು? ನೀವು ನಿಮ್ಮ ಗ್ರಾಮದಲ್ಲಿ ನೀವು ಸೀನಿಯರ್ ಲೀಡರ್ಗಳು ನೀವು ಮುತುವರ್ಜಿ ವಹಿಸದಿದ್ದರೆ ಆ ತಳಮಟ್ಟದ ಪಂಚಾಯತ್ ಮೆಂಬರ್ ಅಥವಾ ತಳಮಟ್ಟದ ಬೂತ್ ಲೀಡರ್ ಅವನು ಯಾಕೆ ಮಾಡಬೇಕು? ಅವನಿಗೇನಾಗತ್ಯ? ನಾನೀಗ ನಿಮ್ಮನ್ನು ಆಗಾಗ ಫೋನ್ ಮಾಡಿ ಕರೆದು ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ನಾನು ಮಾಡದಿದ್ದರೆ ನೀವು ಯಾಕೆ ಮಾಡ್ತೀರಿ? ನಾವು ಕರೆದು ನಿಮ್ಮ ಚರ್ಚೆ ನೀವು ಮಾಡ್ತೀರಾ? ಯಾರಿಗೆ ಬೇಡ ಇರಲಿ ನಮಗೇನು ಅಂತೇಳಿ ನೀವೇನೇ ಸರಿ ಶಾಸಕರು ಇದ್ದರೆ ಶಾಸಕರು ಮಾಡಬೇಕು, ಚರ್ಚೆ ಮಾಡಬೇಕಂತ ಮಾಡದಿದ್ದರೆ ನೀವು ಯಾರು ಕೂಡ ಸ್ವಯಂ ಪ್ರೇರಿತವಾಗಿ ಯಾರು ಕೂಡ ಇರುವುದಿಲ್ಲ. ನಾವು ಬೆಳಿಗ್ಗೆ ಎದ್ದು ಫೋನ್ ಮಾಡಬೇಕು, ಮಾತಾಡಬೇಕು, ಚರ್ಚೆ ಮಾಡಬೇಕಲ್ಲ, ಜೋರು ಮಾಡಬೇಕು. ಮಾಡಿದ ನಂತರ ಇನ್ನು 25% ಇನ್ನೂ ಕೂಡ ಆಗ್ತದಷ್ಟೇ. ನಮ್ಗೆ ಎಲ್ಲೆಲ್ಲಿ ಆಗಿದ್ರೆ ನಮ್ಮ ಕೈಯಲ್ಲಿ ಪಟ್ಟಿದೆ, ಯಾಕೆಲ್ಲ ಕಂಪ್ಯೂಟರ್ ಪ್ರೆಸ್ ಮಾಡಿದರೆ ಗೊತ್ತಾಗ್ತದೆ. ಈಗ ನಾನು ಮಾಡದಿದ್ದರೆ ನೀವು ಯಾರು ಕೂಡ ಆಸಕ್ತಿ ವಹಿಸ್ತಿಲ್ಲ. ನಿಮ್ಮ ಗ್ರಾಮದಲ್ಲಿ ನೀವು ಮಾಡದಿದ್ದರೆ ನಿಮ್ಮ ಬೂತ್ ಮಟ್ಟದವನು ಯಾಕೆ ಮಾಡ್ತಾನೆ? ಬೂತ್ ಮಟ್ಟದ ಕಾರ್ಯಕರ್ತ ಎನಿಸ್ತಾನೆ, ಗ್ರಾಮ ಪಂಚಾಯತ್ ಸದಸ್ಯನೇ ಹೌದು, ಶಾಸಕರ ಜೊತೆ ಸುತ್ತಾಡೋದು ಅವನು. ನಾನು ಯಾಕೆ ಮನೆಗೆ ಹೋಗ್ಬೇಕು? ನೀವಂತವ್ರು ಕರೆಸಿಕೊಂಡು ನೀವು ಮುಂದೆ ಬಂದಾಗ ಆಗ ಅಲ್ಲಿ ತಳಮಟ್ಟದ ಮುಖಂಡರು ಬರ್ತಾರೆ. ನಾನು ನಿಮ್ಮ ಬಗ್ಗೆ ಆಸಕ್ತಿ ವಹಿಸಿ ನಾನು ಈ ಒಂದು ಜಾಗೃತಿ ಮೂಡಿಸಿದರೆ ನಿಮ್ಮ ಗ್ರಾಮದಲ್ಲಿ ನೀವು ನನ್ನ ಜೊತೆ ಸುತ್ತಾಡುವರು ಜನಪ್ರತಿನಿಧಿ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ನವರು ಪ್ರತಿ ಬೂತ್ ಮಟ್ಟದ ಬೆಳಿಗ್ಗೆ ಒಮ್ಮೆ ಅಥವಾ ಸಂಜೆ ಒಮ್ಮೆ ಕೂತ್ಕೊಂಡು ಚರ್ಚೆ ಮಾಡಿ ನೀವು ಅವ್ರು ಉತ್ತೇಜ ಕೊಟ್ಟು ನೀವು ಕೆಲಸ ಮಾಡಲಿಕ್ಕೆ ಮಾಡದಿದ್ದರೆ ಅವನು ಯಾಕೆ ಮಾಡ್ತಾನೆ? ಯಾಕೆ ಮಾಡಬೇಕು? ಅವನು ಪಕ್ಷ ಅವನಿಗೆ ಮಾತಿರುವುದಾ?
ತಳಮಟ್ಟದ ಬೂತ್ ಮಟ್ಟದ ಕಾರ್ಯಕರ್ತರು ಕೂಡ ಆಚೆ ಮಾಡ್ತಾನೆ. ಅವ್ರ ಜೊತೆ ಸುತ್ತಾಡೋರು ಏನು ಮಾಡ್ತಾ ಇಲ್ಲ, ಅವ್ರ ಜೊತೆ ಕಾಂಟ್ರಾಕ್ಟ್ ಮಾಡೋರು ಏನಿಲ್ಲ, ಅವ್ರ ಜೊತೆ PD ಗಳನ್ನು ಪೊಲೀಸನ್ನು ಟ್ರಾನ್ಸ್ಫರ್ ಮಾಡೋರು, ಅಧಿಕಾರಿ ಟ್ರಾನ್ಸ್ಫರ್ ಮಾಡಿ ಲೆಟರ್ ತಗೊಂಡವರು ಫೀಲ್ಡಲ್ಲಿ ಇಲ್ಲ. ನಾವು ಯಾಕೆ ಅಂತ ಆಲೋಚನೆ ಮಾಡ್ತಾರಲ್ಲ, ಯಾಕೆ ನಾನು ಕೂಡ ಯಾಕೆ ಮಾಡಬೇಕಾಗ್ತದೆ? ಆದ ಕಾರಣ ನೀವೆಲ್ಲ ಅದು ನೀವು ಕಾಂಟ್ರಾಕ್ಟ್ಗಳಾಗಿ ನೀವು ನನ್ನ ಜೊತೆ ಸುತ್ತಾಡುವವರಾಗಲಿ, ನಮ್ಮ ಜೊತೆ ಕೆಲಸಕ್ಕೆ ಬರುವವರಾಗಲಿ, ಈ ಒಂದು ವಿಚಾರದಲ್ಲಿ ನೀವು ಯಾವುದೇ ಕಾಂಪ್ರಮೈಸ್ ಇಲ್ಲದೆ ನೀವು ಕೂಡ ಬೂತ್ ಮಟ್ಟದ ಕಾರ್ಯಕರ್ತರು ಎನಿಸಿಕೊಂಡು ಆ ವೋಟರ್ ಲಿಸ್ಟ್ ತಗೊಂಡು ನಿಮ್ಮ ಬೂತಿನಲ್ಲಿ ನೀವು ಮುಂದೆ ನಿಂತಾಗ ನಿಮ್ಮ ಜೊತೆಯಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರು ಬರ್ತಾರೆಂಬ ವಿಶ್ವಾಸ ನನಗೆ ಇವತ್ತಿದೆ. ಆ ಕೆಲಸ ನಾವು ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುತ್ತೇನೆ. ಎಲ್ಲಿ ಮುಖಂಡರು ಎದ್ದು ನಿಂತು ಮನೆ ಮನೆಗೆ ಆ ಪಟ್ಟಿ ತಗೊಂಡು ಹೋಗಿದಾರ, ಆ ಬೂತಿನಲ್ಲಿ ಬಹುಶಃ 100ರಿಂದ 50 75 ಓಟು ಸೇರ್ಪಡೆಯಾದದ್ದು ಇದೆ. ಯಾರು ಇವತ್ತು ಮುಖಂಡರು ಹೋಗಲಿಲ್ಲ, ಅಲ್ಲಿ ಬೂತ್ನವ್ರು ಕೂಡ ಹೋಗಲಿಲ್ಲ. ಕೆಲವು ಮುಖಂಡರು ಪೋಲಿಂಗ್ ಬೂತಲ್ಲಿ ಕೂತ್ಕೊಳ್ಳೋದು, 4 ಪುಟ ನೋಡೋದು, ನನಗೊಂದು ಫೋಟೋ ಕಳಿಸೋದು, ಇದೆಲ್ಲ ನೋಡಿ ನನಗೆ ಸಾಕಾಗಿ ಬಿಟ್ಟಿದೆ. ಇದರಲ್ಲಿ ಈ ಯಾವ ಫೋಟೋ ಕೂಡ ನನಗೆ ಸೂಟ್ ಆಗಿ, ಇದೆಲ್ಲ ನನಗೆ ಸಣ್ಣದಿಂದ ನೋಡಿ ನಮಗೆಲ್ಲ ಇವತ್ತು ಅಭ್ಯಾಸ ಆದಂಥ ಪರಿಸ್ಥಿತಿ. ಇಂಥ ಫೋಟೋನೆಲ್ಲ ನನಗೆ ಧರ್ಮಕ್ಕೆ ಕಳಿಸಬೇಡಿ. ಅಲ್ಟಿಮೇಟ್ ಆಗಿ 5ನೇ ತಾರೀಕು ಆಗುವಾಗ ನಿಮ್ಮ ಬೂತಿನಲ್ಲಿ ಎಷ್ಟು ಓಟು ಸೇರ್ತದೆ ಅದು ಮಾತ್ರ ಮುಖ್ಯ ಅಲ್ಲದೆ ಈ ಮನೆಗೆ ಏನು ಕೊಡೋದು ಪ್ರಯೋಜನ ಬರಲಿಕ್ಕೆ ಸಾಧ್ಯ ಇಲ್ಲ. ಆಗ ನಾನು ನಿಮ್ಗೆಲ್ಲರಿಗೂ ಕೂಡ ಹೇಳ್ತೇನೆ, ನಾನು ಕೂಡ ನನ್ನ ಕೆಲಸ ಬಿಟ್ಟು ನಾನು ಕೂಡ ಇವತ್ತು ಕೆಲಸ ಮಾಡಬೇಕಾಗ್ತದೆ. ನೀವು ಕೂಡ ಎಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷರಿರಲಿ, ಪದಾಧಿಕಾರಿಗಿರಲಿ, ಫ್ರಂಟಲ್ ಆರ್ಗನೈಸೇಷನ್ ಇರಲಿ, ಯೂತ್ ಕಾಂಗ್ರೆಸ್ ಇರಲಿ, NSU ಇರಲಿ, ನೀವು ಒಂದೊಂದು ಬೂತಿಗೆ ಒಂದು ಹೋಗಬೇಕು. ಬೇರೆ ನೀವೊಂದು ಬೂತಿಗೆ ಹೋದಾಗ, ಒಂದೊಂದು ಘಟಕದವರು ಒಂದು ಬೂತಿಗೆ ಹೋದಾಗ ಒಂದು ಗ್ರಾಮದಲ್ಲಿ ಬಾಮಾರಿ ನೀವು ಯಾವುದೇ ಗ್ರಾಮದ ಇರ್ಬೋದು, ನೀವು ಇಡೀ ನಮ್ಮ ತಾಲೂಕಿನ ಮುಖಂಡರುಗಳು, ನಮ್ಮ ಬ್ಲಾಕಿನ ಮುಖಂಡರುಗಳು, ಬ್ಲಾಕ್ ಅಧ್ಯಕ್ಷದ್ದು ಒಂದು ಬೂತಿಗೆ ಹೋದಾಗ ಆ ಬೂತಿನ 4 ಕಾರ್ಯಕರ್ತರು ಜೊತೆಯಲ್ಲಿ ಬರ್ತಾರೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷದ್ದು ಹೋಗಿ ಬಾಮಾರ ಓಟ್ ಸೇರಿಸು ಅಂತ ಹೇಳಿದ್ರೆ ಅಲ್ಲೇ ಯುವಕರು ಬರ್ತಾರೆ. ಮಹಿಳಾ ಅಧ್ಯಕ್ಷ ಇನ್ನೊಂದು ಗ್ರಾಮಕ್ಕೆ ಹೋಗಿ ಫೋನ್ ಮಾಡಿ ನಾನು ಬರ್ತೇನೆ ಶೇಮಣ್ಣ ಒಟ್ಟಿಗೆ ಹೋಗುವಂತ ಅವರು ಕೂಡ ಅಲ್ಲಿ ಸೇರ್ತಾರೆ. ಒಮ್ಮೆ ನೀವು ಸ್ಟಾರ್ಟ್ ಮಾಡಿ ಬಿಟ್ರೆ ಮತ್ತೆ ಅವ್ರು ತನ್ನಿಂದ ತಾನೇ ಹೋಗುವಂಥ ವಿಚಾರ ಆಸಕ್ತಿ ಅವರಿಗೆ ಆಗ್ತದೆ. ಮತ್ತೆ ಈ ರೀತಿಯ ಕೆಲಸಕ್ಕೆ ಕೆಲವು ಬಹಳಷ್ಟು ಆಸಕ್ತಿ ಉಳ್ಳವರು ಕೂಡ ಇವತ್ತು ಇರುವಂಥ ವಿಚಾರ ಇವತ್ತು ಆಗ್ತದೆ. ಆದಾಗ ನಾನು ಹೇಳೋದಿಷ್ಟೇ, ನಾನು ಬೇಕಾದ್ರೆ ಬೂತ್ ಮಟ್ಟಕ್ಕೆ ನಾನು ಬರಲಿಕ್ಕೆ ಮನೆಗೆ ಹೋಗೋದಾದ್ರೆ ಬರಲಿಕ್ಕೆ ಇದ್ದಾರೆ. ನಾವೆಲ್ಲ ಕೂಡ ಪ್ರಾಮಾಣಿಕತೆಯಿಂದ, ಬದ್ಧತೆಯಿಂದ, ಈ ಪಕ್ಷದ ಮೇಲೆ ಪ್ರೀತಿ ವಿಶ್ವಾಸದಿಂದ, ಸೋದರತೆಯಿಂದ ಮತ್ತು ನಿಮ್ಮ ನಾಯಕತ್ವ ಬೆಳಿಬೇಕೆಂಬ ಭಾವನೆಯಿಂದ ತಾವಿವತ್ತು ಕೆಲಸವನ್ನು ತಾವೆಲ್ಲ ಪ್ರಾಮಾಣಿಕತೆಯಿಂದ ಮಾಡಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅಭಿನಂದಿಸ್ತೇನೆ, ಬ್ಲಾಕ್ ಅಧ್ಯಕ್ಷರನ್ನೆಲ್ಲ ಅಭಿನಂದಿಸ್ತೇನೆ. ಬೇರೆ ಇಡೀ ರಾಜ್ಯದಲ್ಲಿ ನೀವು ಬೇರೆ ಕ್ಷೇತ್ರಕ್ಕೆ ಹೋಲಿಸಿದ್ರೆ ಅದು ನಮ್ಮವರೇ ಬಹುಶಃ ಕಾರ್ಯಕರ್ತರು ಮತ್ತು ಮುಖಂಡರು ಮುಂದೆ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುತ್ತೇನೆ. ಆದರೆ ನಮ್ಗೆ ಆಗುದಿಲ್ಲ, ಯಾಕೆ ನಮ್ಗೆ ಅನುಭವ ಇದೆ. 8 ತಾರೀಕು ನಮ್ಗೆ ಏನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಒಂದು ಕೆಲಸವನ್ನು ನಾವು ಇವತ್ತು ಮಾಡಬೇಕು ಅಂತೇಳಿ ನಾನು ಬಹಳ ಆಸಕ್ತಿಯಿಂದ, ಇದು ಒಂದು ಅಂಶ, ಪಂಚಾಯತ್ ರಾಜಿನ ಒಂದು ಅಂಶ ಇವತ್ತು ಮಾತ್ರ. ಅದೇ ರೀತಿ ಪಂಚಾಯತ್ ರಾಜ್ನ ಸದಸ್ಯರುಗಳು ನಿಕಟವಾದ ಸಂಪರ್ಕವನ್ನು ತಾವೆಲ್ಲರೂ ಕೂಡ ಜನರ ಮಧ್ಯೆ ದಯವಿಟ್ಟು ಇಟ್ಕೊಳ್ಬೇಕಂತ ಹೇಳಲಿಕ್ಕೆ ಬಯಸ್ತೇನೆ. ನಮಗೊಬ್ಬ ಪಂಚಾಯತ್ ಸದಸ್ಯರಿಂದಾಗಿ, ನನಗೆ ಒಬ್ಬ ಮುಖಂಡರಿಂದಾಗಿ ನಮಗೆ 2 ಓಟು ಜಾಸ್ತಿ ಆಗಬೇಕು ಹೊರತು ಆ ಬೂತಿನಲ್ಲಿ ನನಗೆ 4 ಓಟು ಮೈನಸ್ ಆಗುವಂಥ ಪರಿಸ್ಥಿತಿ ಇವತ್ತು ಆಗಬಾರ್ದು. ಆದ ಕಾರಣ ನಿಮ್ಮ ಪ್ರತಿ 200 ಮನೆಯಲ್ಲಿ ಕೂಡ ನೀವು ಅತ್ಯಂತ ಪ್ರೀತಿ ವಿಶ್ವಾಸ ಇರುವಂಥ ಕೆಲಸ ಮಾಡಿ, ಎಲ್ಲರ ಜೊತೆ ನಿಕಟವಾದ ಸಂಪರ್ಕ ಇಟ್ಟುವಂಥ ಕೆಲಸ ಮಾಡಿ, ಸಣ್ಣ ಪುಟ್ಟ ವಿಚಾರವನ್ನು ನೀವು ಬದಿಗಿಟ್ಟು ಮಾಡಿ. ಜೊತೆಯಲ್ಲಿ ಹೋಗಿದ್ರೆ ಬಹುಶಃ ಇವತ್ತು ಬೇರೆ ಇಲ್ಲಿ ಬಹುಶಃ ಅವರಿಗೆ ಯಾರಿಗೂ ಕೂಡ ಯಾವುದೇ ಅವಕಾಶ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಸ್ವಪ್ರತಿಷ್ಠೆಯನ್ನು ಬಿಟ್ಟು, ನಾನೇ ದೊಡ್ಡ ಜನ ಅಂತ ಬಿಟ್ಟು, ನಿಮ್ಮ ಗ್ರಾಮದಲ್ಲಿ ಮತ್ತು ನಿಮ್ಮ ಬೂತಿನಲ್ಲಿ ಎಲ್ಲರ ಜೊತೆ ನಿಕಟವಾದ ಸಂಪರ್ಕವನ್ನು BJP ಇರಲಿ, ಕಾಂಗ್ರೆಸ್ ಇರಲಿ, ದಳ ಇರಲಿ, ಯಾರಾದರೂ ಕೂಡ ಅವನನ್ನು ದ್ವೇಷಿಸದೆ ಅವನು ಚೆನ್ನಾಗಿಟ್ಟುಕೊಂಡು ಚೆನ್ನಾಗಿ ಮಾತಾಡಿಕೊಂಡು ಅವ್ರದ್ದು ಇರುವಂಥ ಆ ಕಾಲಘಟ್ಟಕ್ಕೆ ಇಲೆಕ್ಷನ್ ಬಂದಾಗ ನಾವೇನಂತ ಪರಿಸ್ಥಿತಿ ನೋಡುವ. ದ್ವೇಷದ ರಾಜ್ಯಕ್ಕೆ ಅದು ನಮ್ಮ ಪಕ್ಷ ತತ್ವ ಸಿದ್ಧಾಂತ ಅಲ್ಲ. ದ್ವೇಷದ ರಾಜ್ಯಕ್ಕೆ ನಮಗೆ ಅಗತ್ಯ ಕೂಡ ಇಲ್ಲ. ನಾವು ಬಹುಶಃ ಪ್ರೀತಿ ಮತ್ತು ಸೌಹಾರ್ದತೆ ಮತ್ತು ಒಂದು ಒಗ್ಗಟ್ಟಿನ ಒಂದು ರಾಜ್ಯಕ್ಕೆ ಮಾಡುವಂಥ ಒಂದು ವ್ಯಕ್ತಿತ್ವ ಮತ್ತು ಮನೋಭಾವನ ಹಮ್ಮಿಕೊಂಡು ಬರುವಂಥ ವಿಚಾರ ಆಗಬೇಕು. ದ್ವೇಷದ ರಾಜ್ಯಕ್ಕೆ ಮಾಡ್ತಾರೆ ಅಂತ ಅವ್ರಿಗೆ ಬಿಟ್ಟು ಅದನ್ನು ವಿಫಲಗೊಳಿಸುವಂಥ ಕೆಲಸ ನೀವೆಲ್ಲ ಹಂತದಿಂದ ಇವತ್ತು ಮಾಡಬೇಕು. ಅವರು ಸಮಾಜನ ವಿಭಾಗ, ಗ್ರಾಮ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ಅವರು ಸಮಾಜನ ವಿಭಾಗವನ್ನು ಮಾಡುವಾಗ ನೀವು ಒಗ್ಗಟ್ಟಾಗಿ ಮಾಡಲಿಕ್ಕೆ ಪ್ರಯತ್ನ ಪಡುವಂಥ ವಿಚಾರ ಇವತ್ತು ಮಾಡಬೇಕಾಗ್ತದೆ.
ಇದು ಬಹುಶಃ ನಾವು ಒಂದು ಹೆಜ್ಜೆ ಮುಂದೆ ಹೋದರೆ ಎಲ್ಲರಿಗೂ ನಮ್ಮ ಜೊತೆ 10 ಹೆಜ್ಜೆ ನಮ್ಮ ಜೊತೆ ಮುಂದೆ ಬರುವಂಥ ಅವಕಾಶ ಖಂಡಿತವಾಗಿ ಇವತ್ತು ಆಗ್ತದೆ. ಆದ ಕಾರಣ ನಾನೆಲ್ಲ ನಾಯಕರಿಗೆ ಮತ್ತು ಗ್ರಾಮದ ಮುಖಸ್ಥರಿಗೆ ಹೇಳುವುದಿಷ್ಟೇ, ನಿಮ್ಮ ನಾಯಕತ್ವ ಬರಬೇಕಾದ್ರೆ ದಯವಿಟ್ಟು ನೀವೆಲ್ಲ ನಾಯಕರಾದವರು ನಾನು ನಿಮಗೆ ಹೇಳುವುದಿಷ್ಟೇ, ನಿಮ್ಮ ನಾಯಕತ್ವ ಬೆಳಿಬೇಕಾದ್ರೆ, ನೀವು ನಾಯಕತ್ವ ಹಂತವಾಗಿ ದೊಡ್ಡ ಸ್ಥಾನಕ್ಕೆ ಬರಬೇಕಾದ್ರೆ ನಿಮ್ಮ ಕಂಟ್ರೋಲನ್ನು ನೀವು ಇಟ್ಕೊಳ್ಬೇಕು. ನಿಮ್ಮ ಕಂಟ್ರೋಲ್ ಇನ್ನೊಬ್ಬನ ಕೈಯಲ್ಲಿ ಕೊಡುವುದಲ್ಲ. ನಿಮ್ಮ ಕಂಟ್ರೋಲ್ ನಿಮ್ಮ ಕೈಯಲ್ಲಿ ಇಡುವಂತ ಹೇಳಿದರೆ, ನನಗೆ ಯಾರಾದರೂ ಬೈದರೆ ನನಗೆ ಬೇಸರ ಆಗೋದು, ನನಗೆ ಹೊಗಳಿದ್ರೆ ನನಗೆ ಖುಷಿ ಆಗೋದು, ನನಗೆ ಜೋರು ಮಾಡಿದರೆ ನನಗೆ ಬೇಸರ ಆಗೋದು, ನನಗೆ ಏನಾದರೂ ಹೇಳಿದರೆ ನನಗೆ ಕೋಪ ಬರುವುದು. ಅದರ ಅರ್ಥ ಏನು? ನಿಮ್ಮನ್ನು ನೀವು ಕಂಟ್ರೋಲ್ ಮಾಡೋಲ್ಲ ಅಂತ ಅರ್ಥ. ಅವನು ಹೇಳಿದಾಗ ನಿಮಗೆ ಖುಷಿ ಆಗೋದು, ಅವನು ದೂರಿದ ಬೇಸರ ಆಗೋದು. ಆದರೆ ಅವನು ನಿಮ್ಮನ್ನು ಕಂಟ್ರೋಲ್ ಮಾಡಿದ ಹೊರತು ನೀವು ನಿಮ್ಮನ್ನು ಯಾರು ಕೂಡ ಕಂಟ್ರೋಲ್ ಮಾಡ್ತಾ ಇವತ್ತಿಲ್ಲ. ಆದ ಕಾರಣ ಅವನು ಬೈಲಿ, ಅವನು ಹೊಗಲ್ಲಿ, ಅವನು ಏನು ಬೇಕಾದ್ರೂ ಮಾಡಲಿ, ನೀವು ನಿಮ್ಮಷ್ಟಕ್ಕೆ ಸಮಾಧಾನದ ಇದ್ದುಕೊಂಡು ಎಲ್ಲರ ಜೊತೆಗೆ ಮುಂದೆ ತಗೊಂಡು ಹೋಗುವಂತಹ ಮನೋಭಾವವನ್ನು ಹಮ್ಮಿಕೊಳ್ಳುವಂಥ ವ್ಯಕ್ತಿತ್ವ ತಾವು ರೂಪಿಸಿಕೊಳ್ಳಿ. ಯಾರ್ದು ಬೈದಾಗ ನಿಮಗೆ ಕೋಪ ಬರೋದು, ಯಾರ್ದು ಹೊಗಳಿದಾಗ ನಿಮಗೆ ಭಯಂಕರ ಖುಷಿ ಆಗೋದು. ಇನ್ನು ಕಿವಿಯಲ್ಲಿ ಒಬ್ಬ ಇಲ್ಲದ ಬಂದು ಹೇಳಿದಾಗ ಅದನ್ನು ಕಣ್ಣು ಮುಚ್ಚಿ ನಂಬುದು, ಮತ್ತೆ ನೀವು ಅದಕ್ಕೆ 4 ಉತ್ತರ ಕೊಡುದು. ನಿಮ್ಮ ಮಾತು ಕೇಳಿ ಅವನಲ್ಲಿ ಇನ್ನೂ 4 ಮಸಾಲಾಗಿ ಅವನಿಗೆ ಹೇಳುದು, ಮತ್ತು ಅವನಿಗೆ ನಿಮಗೆ ಗಲಾಟೆ ಆಗೋದು. ಇದೆಲ್ಲ ಎಂತಕ್ಕೆ ಬೇಕು? ಇದರಲ್ಲಿ ಏನಾದ್ರು ಅಗತ್ಯ ಉಂಟು? ಒಂದು ನಯ ಪೈಸೆ ನಿಮಗೆ ಯಾರಿಗೂ ಅಗತ್ಯ ಉಂಟಿದೆ ನಿಮ್ಮ ಜೀವನ ಪೂರ್ತಿಯಲ್ಲಿ? ಆದರೆ ನಿಮ್ಮ ಜೀವನದ ಕಂಟ್ರೋಲ್ ನಿಮ್ಮ ಕೈಯಲ್ಲಿದೆ. ನಿಮ್ಮನ್ನು ಹೊಗಲ್ಲಿ, ತೆಗಲ್ಲಿ, ಬೈಲಿ, ಏನು ಬೇಕಾದರೂ ಮಾಡಲಿ, ನೀವು ಅದಕ್ಕೆ ರಿಯಾಕ್ಷನ್ ಆಗದೆ ನಿಮ್ಮೇನು ಕೆಲಸ ಉಂಟು ಆ ಕೆಲಸ ಮಾಡಿಕೊಂಡು ಹೋಗುವಂಥ ಅವಕಾಶದ ವ್ಯಕ್ತಿತ್ವದ ಲೀಡರ್ಶಿಪ್ಗಳನ್ನು, ನಾಯಕತ್ವವನ್ನು ತಾವೆಲ್ಲ ನಿಮ್ಮ ಬೂತ್ ಮಟ್ಟದಲ್ಲಿ ವಹಿಸಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು ದೊಡ್ಡ ಮಟ್ಟದ ನಾಯಕನಾಗಬೇಕಾದ್ರೆ ಅವನು ಇಡೀ ಕ್ಷೇತ್ರ ಕಿಸೆಯಲ್ಲಿ ಇರಬೇಕಂತ ಇಲ್ಲ, ಅಥವಾ ಬಹುಶಃ ಅವನು ಇಡೀ ಅವನ ಬ್ಲಾಕ್ ಕಿಸೆಯಲ್ಲಿ ಇರಬೇಕಂತಿಲ್ಲ. ಅವನ ಬೂತ್ ಒಂದು ಕರೆಕ್ಟ್ ಇದ್ರೆ ಅವನು ದೊಡ್ಡ ಮಟ್ಟದ ನಾಯಕನಾಗುವಂಥ ಎಲ್ಲ ಅವಕಾಶಗಳು ಇವತ್ತು ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಗೆ ಇವತ್ತು ರಾಜ್ಯ ಮಟ್ಟ ಇಷ್ಟು ಗೌರವ ಸಿಗ್ಬೇಕು ಯಾಕೆ ಅಂತ ಹೇಗೆ ಸಿಗ್ತದೆ ಇಡೀ ರಾಜ್ಯದಲ್ಲಿ? ನನಗೆ ಇಡೀ ರಾಜ್ಯ ನನಗೆ ಪರಿಚಯ ಇದೆ, ಇಡೀ ರಾಜ್ಯ ನಾನು ಹೇಳಿದಾಗ ಕೇಳ್ತಾರ? ಆದ್ರೂ ಕೂಡ ಯಾಕೆ ಅದು ಗೌರವ ಕೊಡ್ತಾರೆ? ಮಂಗಳೂರು ಕ್ಷೇತ್ರ ಕರೆಕ್ಟಾಗಿ ಚೆನ್ನಾಗಿದೆ ಎಂಬ ಭಾವನೆಯಿಂದ ನಮಗೆ ಸಿಕ್ಕುವಂಥ ಇವತ್ತು ಗೌರವ ಇವತ್ತು ಆಗ್ತದೆ. ನಿಮಗೆ ಬೂತ್ ಮಟ್ಟ ಕರೆಕ್ಟ್ ಇದ್ರೆ ಏನು ಕೂಡ ಸಮಸ್ಯೆ ಇಲ್ಲ, ಎಲ್ಲ ರೀತಿಯಿಂದಲೂ ಕೂಡ ನಮಗೆ ಗೌರವ ಸಿಕ್ಕುವಂಥ ಅವಕಾಶ ಇವತ್ತು ಆಗುವಂಥದ್ದು. ನಾವು ಅದು ಬಿಟ್ಟು ನಾವು ಒಂದು ಕಡೆ ಸೇರಿ ಇಡೀ ಊರು ನನ್ನ ಕಿಸೆಗೊಂಡು ಅಂತ ಹೇಳಿದ್ರೆ ಊರಿಗೆ ಹೋದಾಗ ಗೊತ್ತಾಗುದಲ್ಲ ಯಾರು ನಿಮ್ಮ ಜೊತೆ ಇಲ್ಲ ಅಂತ ಹೇಳಿ. ಆ ವಿಚಾರ ಯಾರ ಹತ್ರ ಕೂಡ ಇವತ್ತು ಬೇಡ. ಎಲ್ಲರನ್ನು ಪ್ರೀತಿ ವಿಶ್ವಾಸನ ತೆಕೊಂಡು ಹೋಗುವಂಥ ಕೆಲಸ ಇವತ್ತು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಜೊತೆಯಾಗಿ ಹೋಗುವಂಥ ಅವಕಾಶಗಳು ಕೂಡ ಇವತ್ತು ಆಗಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನೀವೆಲ್ಲರೂ ಕೂಡ ಈಗ ನಮ್ಮ ಪಂಚಾಯತ್ ಸಂಬಂಧಪಟ್ಟ ಬೇರೆ ಬೇರೆ ಕೆಲಸಗಳಿದೆ. ಈಗ ಇರುವಂಥ ಪ್ರಮುಖವಾದ ಕೆಲಸ ಬರೀ 10 ದಿವಸಗಳು, ಜಾಸ್ತಿ ದಿವಸ ಇಲ್ಲ. ಮತ್ತೆ ನಮ್ಮ ಕೆಲವು ಲೀಡರ್ಗಳಿದೆ, ಓಟು ಸೇರಿಸಿ ಅಂತ, ಅದು ನಾಳೆ ಮಾಡ್ತೇನೆ, ನಾನು ನಾಡಿದ್ದು ಮಾಡ್ತೇನೆ, ಅಲ್ಲಿ ಹೋಗುತ್ತೆ. ಅವನು ಇಲ್ದಾಗಲೇ ಗೊತ್ತು ಅಷ್ಟು ಸುಲಭ ಇಲ್ಲ ಓಟು ಸೇರಿಸಲಿಕ್ಕೆ ಅಂತೇಳಿ, ಬೇರೆ ಏನೇ ಕೆಲಸ ಮಾಡ್ಬೋದು ಇದಕ್ಕೆ. ಮತ್ತೆ ನಿಮಗೆ ಟೈಮ್ ಇಲ್ಲ, ಮತ್ತೆ ನಿಮಗೆ ಟೆನ್ಷನ್ ಆಗೋದು. ಮತ್ತೆ ಇನ್ನೊಂದು 15 ದಿವಸ ಎಲೆಕ್ಷನ್ ವಿಷಯ ಕೇಳಿ 15 ದಿವಸ ಮುಂದೆ ಹಾಕ್ಲಿಕ್ಕೆ ಅವನು ಯಾಕೆ ಮುಂದೆ ಹಾಕ್ತಾನೆ ಕೂತ್ಕೊಂಡು? ಇದು ಯಾರು ಎಲೆಕ್ಷನ್ ಕಮಿಷನ್ ಒಂದು ದಿವಸ ಕೂಡ ಮುಂದೆ ಹಾಕ್ಲಿಕ್ಕೆ ಹೋಗುದು, ಇದು ಕರಡು ಪಟ್ಟಿ ಮಾತ್ರ. ಅವರಿಗೆ ತಕೊಂಡು ಅವ್ರಿಗೆ ಫೈನಲ್ ಪಟ್ಟಿ ಕೊಡಬೇಕು. ಮತ್ತೆ ನೀವೆಲ್ಲ BLOಗಳದ್ದು ಕೂಡ ಅತ್ಯಂತ ಪ್ರೀತಿ ಮತ್ತು ವಿಶ್ವಾಸ ಚೆನ್ನಾಗಿ ತಮ್ಮ ಮಾಹಿತಿ ನೀವು ಕೂತ್ಕೊಂಡು ಜೋರು ಮಾಡಿ, ಯಾಕಂದ್ರೆ ಅದ್ರಲ್ಲಿ 95% ಒಳ್ಳೆಯವರು ಇರ್ತಾರೆ, 5% ಮಾತ್ರ ಇವತ್ತು ಸಮಸ್ಯೆಗಳಿದೆ. ಎಲ್ಲರೂ ಕೂಡ ಒಂದೇ ರೀತಿ ಇವತ್ತು ಇರುವುದಿಲ್ಲ. ಅವರು ಕೂಡ ನೂರಾರು ಒತ್ತಡದ ಮುಖಾಂತರ, ಅವರು ಕೂಡ ನಮಗೆ ಮನುಷ್ಯರೇ ಅಲ್ಲಿ ಕೂತ್ಕೊಳ್ಳೋರು, ನೂರಾರು ಒತ್ತಡ ಮುಖಾಂತರ ಬಂದು ಅಲ್ಲಿ ಕೂತ್ಕೊಳ್ತಾ ಪರಿಸ್ಥಿತಿ. ಅವರಿಗೆ ಸಿಕ್ಕುದೇ ವಾರದಲ್ಲಿ 1 ರಜೆ, ಅದರಲ್ಲಿ ಮಕ್ಕಳನ್ನು ಕೊಟ್ಟು ಬಿಟ್ಟು ನಿಮ್ಮಲ್ಲಿ ಕೂತ್ಕೊಳ್ಳೋಕೆ ಅವನಿಗೆ ಗುಯ್ ಅಂತ ಸ್ಟಾರ್ಟ್ ಆಗಿ ಬರ್ತಾರೆ. ಮನೆಯಲ್ಲಿ ಬರುವಾಗಲೂ ಕೋಪದಲ್ಲಿ ಟೆನ್ಷನ್ ಅಲ್ಲಿ ಬರ್ತಾರೆ. ಸೊ ಅವರನ್ನು ಕೂಡ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಅವರ ಅಧಿಕಾರವನ್ನು ನೀವು ಉಪಯೋಗ ಮಾಡಿಕೊಂಡು ಚೆನ್ನಾಗಿ ಅವರನ್ನು ನಿಮ್ಮ ಜೊತೆಯಲ್ಲಿ ಈ 300 ಮನೆಗಳಿಗೂ ಕೂಡ, ಯಾಕೆ ಕಡ್ಡಾಯವಿದೆ ಆ BLOಗಳು ಎಲ್ಲರ ಮನೆಗಳಿಗೆ ಹೋಗಬೇಕು. ನೀವು ಆದ ಕಾರಣ ಇದರಲ್ಲಿ ಕೂಡ ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ನಿಮಗೆ ನಾವೆಲ್ಲ ಹೇಳಿದ್ದೇವೆ, ದಯವಿಟ್ಟು VAಗೆ ಮಾತಾಡಿ, VAಗಳಿಗೆ ಮಾತಾಡಿ, ಅಥವಾ ನಿಮ್ಮ ತಹಶೀಲ್ದಾರ್ಗೆ ಮಾತಾಡಿ ನಮ್ಮ ಗಮನಕ್ಕೆ ತನ್ನಿ. ನಾವು ಮೊನ್ನೆ ಕೆಲವೊಂದು ವಿಚಾರಗಳನ್ನು ನಿಮಗೆ ಹೇಳಿ ನಾನು ಮುಗಿಸುವಂಥದ್ದು. ಒಂದು, ಬಹುಶಃ ವೋಟರ್ ID ಡಿಲೀಷನ್ ಎಡಿಷನ್ ಲಿಸ್ಟ್ ನಿಮ್ಮ ಕೈಯಲ್ಲಿ ಬಂದಿದೆ, ಅದನ್ನು ನೋಡಿ 100% ಪರ್ಫೆಕ್ಟ್ ಮಾಡಿ. ಎರಡನೇದು, ಬಹುಶಃ ಇವತ್ತು ಓಟು ಸೇರಿಸಲಿಕ್ಕೆ ಫಾರ್ಮ್ 6 ದಯವಿಟ್ಟು 20 ಫಾರ್ಮ್ಗಳನ್ನು ಮತ್ತು 25 ಫಾರ್ಮ್ಗಳನ್ನು ನೀವು BLOನ ಕೈಯಲ್ಲಿ ಕೊಡಿ. ಅದು 20 ಫಾರ್ಮ್, 30 ಫಾರ್ಮ್ ನೀವು ಇಟ್ಕೊಳ್ಳಿ. ಯಾಕಂದರೆ ಅಲ್ಲಿ ಹೋದಾಗ BLOಗಳು ಫಾರ್ಮ್ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ನಾನು DC ಅವ್ರಿಗೆ ಹೇಳಿದ್ದೇನೆ. ಅವ್ರು ಫಾರ್ಮ್ ತರುವಂಥ ವಿಚಾರ ಕೂಡ ಇವತ್ತು ಮಾಡ್ತಾರೆ.
ಆದ ಕಾರಣ ತಾವೆಲ್ಲರೂ ಕೂಡ ಪ್ರಪ್ರಥಮವಾಗಿ ಮುಖಂಡು ಹೋಗಬೇಕು. ಒಂದು ಬೂತಿನಲ್ಲಿ ಒಂದು ಕಾರ್ಯಕರ್ತ ಹೋಗದಿದ್ರೆ ದಯವಿಟ್ಟು ಕಾರ್ಯಕರ್ತ ಹೋಗಲಿಲ್ಲ ಅಂತ ನೀವು ಹೇಳಬೇಡಿ. ಅದಕ್ಕೆ ಜವಾಬ್ದಾರಿ ನೀವು ಮುಖಂಡರು, ನಿಮ್ಮ ಕಾರ್ಯಕರ್ತರನ್ನು ಕೊಂಡೋಗುವಂಥ ಶಕ್ತಿ ಇಲ್ಲ ಅಂತೇಳಿ ಬಹಳ ಸ್ಪಷ್ಟವಾಗಿ ತೋರಿಸುವಂಥದ್ದು ವಿಚಾರ ಇವತ್ತು ಆಗ್ತದೆ. ನಿಮಗೆ ಇದು ಸಂಘಟನಾ ಶಕ್ತಿಯಾಗಿ ಎಲ್ಲರೂ ವಿಶ್ವಾಸ ತಗೊಂಡು ಹೋಗಬೇಕಾದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ನಿಮ್ಮ ಜೊತೆ ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಬರುವಂಥ ಕೆಲಸ ಇವತ್ತು ಆಗುವಂಥದ್ದು. ಅದು ಎಲ್ಲ ಬೂತಿನ ಮುಖಂಡರೇ ಬಹುಶಃ ನಾವು ವೋಟರ್ ಲಿಸ್ಟಲ್ಲಿ ಮತ್ತೆ ನನ್ನೊಂದು ಅಭ್ಯಾಸ ಇದೆ, ಓಟ್ ಸೇರಿಸೋದೇಲಿ ಯಾವ ಫಸ್ಟ್ ಮನೆ ಸಿಗ್ತದೆ ಅಲ್ಲಿಗೆ ಹೋಗೋದು, ಮತ್ತು ಯಾವ ಸೆಕೆಂಡ್ ಅಲ್ಲಿಗೆ ಹೋಗೋದು. ಅದು ಆಗೋದಿಲ್ಲ. ನೀವು ಬೂತು ನಮ್ಮ ವೋಟರ್ ಲಿಸ್ಟ್ನಲ್ಲಿ ಡೋರ್ ನಂಬರ್ ಇದೆ. ಆ ಡೋರ್ ನಂಬರ್ 1 ಅಂತ ಬಂದಾಗ ಅದು ಎಲ್ಲಿ ಸ್ವಲ್ಪ ದೂರ, ಮುಖ್ಯ ರಸ್ತೆಯಿಂದ ಅದು ಸ್ವಲ್ಪ ದೂರ ಇರ್ಬೋದು, ಒಳಗಡೆ ಇರ್ಬೋದು. ಫಸ್ಟ್ ಆ ಮನೆಗೆ ಹೋಗಿ, ಮತ್ತೆ ನಿಮಗೆ ಈಗ ಜಿಗ್ ಎಲ್ಲ ಮನೆಗೆ ಲೈನಲ್ಲಿ ಬಂದು ಹೋಗುವಂಥ ಕೆಲಸ ಆಗ್ತದೆ. ಇವತ್ತೆಲ್ಲಿ ಸ್ಟಾಪ್ ಆಗ್ತದೆ ಅಲ್ಲಿ ಸ್ಟಾಪ್ ಮಾಡಿ, ಮತ್ತು ಅದೇ ಮನೆಯಿಂದ ನೀವು ಸ್ಟಾರ್ಟ್ ಮಾಡಿ. ನೀವು ಮಿಡಲಿಂದ ಸ್ಟಾರ್ಟ್ ಮಾಡಿದರೆ ನಿಮ್ಗೆ ಎಲ್ಲಿ ಹೋಗ್ತದೆ ಅಂತ ಗೊತ್ತಿಲ್ಲ, ನೀವು ಯಾರನ್ನು ಕೈ ಬಿಡ್ತೀರಂತ ಗೊತ್ತಿಲ್ಲ. ನೀವು ಇಷ್ಟು ಅದು ಡಬಲ್ ನೀವು ಕಷ್ಟಪಡಬೇಕಾಗ್ತದೆ. ಯಾಕೆಂದ್ರೆ ನನಗೆ ಅನುಭವ ಇದೆ. ನನ್ನ ಡೆನ್ನಿಸ್ ಡಿಸೋಸ್ ಅಂತ ಕರಿಕೊಂಡು ಹೋಗ್ತಿದ್ದು, ಅವ್ರ ಪಾಪ ತೀರಿ ಹೋಗಿದ್ದಾರೆ, ಜಿಲ್ಲಾ ಪಂಚಾಯತ್ ಸದಸ್ಯರು. ನಾವು ನಾಗೂರಿಯಲ್ಲಿ ಒಂದು ಗುಡ್ಡೆಯಲ್ಲಿ ಮೇಲೆ ಹತ್ತಿ ನಾವು ಮನೆಗೆ ಹೋಗಿ ಬೆಳಿಗ್ಗಿಂದ ಸಂಜೆ ತನಕ ಅವ್ರು ಮತ್ತೆ ನಾನೇ ಅವತ್ತಿರುವಾಗ ಅವ್ರ ಪಾಪ ಆವಾಗಲಿಂದ 50-60 ವರ್ಷ ಆ ಡೆನ್ನಿಸ್ ದಿಸೋದ ಜಪ್ಪಿನ ಮಗ ನಾನು ಬಹುಶಃ ನನಗೀಗ ನೆನಪಾಗ್ತದೆ. ಒಂದು ಗುಡ್ಡೆಯಿಂದ ಪ್ರಾರಂಭಿಸಿ ನಾಗೂರಿಯಲ್ಲಿ ನಾವು ಮನೆಗೆ ಹೋಗಿ ಬಂದು ಇಲ್ದದ್ದು ಸಂಜೆ 8 ಗಂಟೆ ಆಗುವಾಗ ಇನ್ನೊಂದು ಮರವಳ್ಳಿ ಕಡೆಯಲ್ಲಿ ಬಂದು ಕೆಳಗೆ ಇಲ್ದಿದ್ದೇವೆ. ಅದು ಕಂಪ್ಲೀಟ್ ಮನೆ ಕವರ್ ಆಗಿದೆ. ನನಗೊಂದು ಪಾಠ ಇವತ್ತು. ನನಗೆ ಪಾಠ ಅಂತ ಹೇಳಿದರೆ ಅವರ ಜೊತೆಯಲ್ಲಿ ಹಿರಿಯ ಕಾಂಗ್ರೆಸ್ ನಾಯಕರು ನಾವು ಸಕ್ರಿಯವಾಗಿ ಮನೆಗೆ ಹೋಗಿ ಬಂದಿದ್ದೇವಲ್ಲ, ಇದು ಪಾಠ. ನಾವು ಓಟ್ ಸೇರಿಸುವಾಗ ಒಂದು ಮನೆಯಿಂದ ಡೋರ್ ನಂಬರಿಂದ ಸ್ಟಾರ್ಟ್ ಆಗುತ್ತೆ, ಅದು ಸ್ವಲ್ಪ ಮೇಲೆ ಇರ್ತದೆ. ಅಲ್ಲಿಂದ ಪ್ರಾರಂಭ ಆಗಿ ಬಂದು ಕರೆಕ್ಟಾಗಿ ಅವತ್ತು ನಾವು ಹೊಂದಿರೋ ಬೆಳಿಗ್ಗೆಯಿಂದ ಸಂಜೆ ಒಳಗಡೆಗೆ ಅದು ನಗರ ಸಿಟಿ ನಾಗೂರಿ ಹತ್ತಿರ ಮನೆ. ಅದು ಬೆಳಿಗ್ಗೆಯಿಂದ ಸಂಜೆ ತನಕ ನಾವು ಕಂಪ್ಲೀಟ್ ದುಡ್ದಿದ್ದೇವೆ. 8 ಗಂಟೆಗೆ ನಾವು ಕೆಳಗೆ ಇಲ್ದದ್ದು. ಆ ರೀತಿಯ ಡೆನ್ನಿಸ್ ಡಿಸೋಜ ನಂತರ ನಾಯಕತ್ವ ಮತ್ತು ಆ ಒಂದು ಕೆಲಸ ಇವತ್ತು ನಮಗೆ ಆಗ ಅವ್ರು ಎನಿಸಲಿಲ್ಲ. ನಾನು ಜಿಲ್ಲಾ ಪಂಚಾಯತ್ ಮೆಂಬರ್, ನಾನು ದೊಡ್ಡ ಆಸ್ತಿ ಇರುವ ಶ್ರೀಮಂತಿಗೆ, ಮತ್ತು ನಮ್ಗಿಂತ ಜಾಸ್ತಿ ಜನಾರ್ದನ್ ಪೂಜಾರಿ ನಮ್ಮ ತಂದೆ ಅವರಿಗೆ ದೊಡ್ಡ ಮಟ್ಟದವರು ಲೀಡರ್ಗಳು. ಜನಾರ್ದನ್ ಪೂಜಾರಿ ಡೆನ್ನಿಸ್ ಡಿಸೋಜ ಏನು ಹೇಳಿದ ಅದು ಫೈನಲ್ ಆ ಇದರಲ್ಲಿ. ಇಡೀ ಜಪ್ಪಿನ ಮುಖರಿಗೆ ನಿಮಗೆ ಎಕ್ಕೋರ್ಗೆ ಗೆಲ್ಲಲಿಕ್ಕೆ ದಾಮರ ಇರಲಿಲ್ಲ. ಪೂಜಾರಿ ಅವರ ಸ್ಪೆಷಲ್ ಗ್ರಾಂಟ್ ಇಟ್ಟದನ್ನು ಮಾಡಿಸಿದ್ದು. ಈಗ ಅದು ಕಂಪ್ಲೀಟ್ ಅಲ್ಲಿ ಇಂಪ್ರೂವ್ ಆಗಿದೆ. ಅವ್ರು ಹೇಳಿಲ್ಲ ನಾನು ದೊಡ್ಡ ಲೀಡರ್, ನೀವು ಹೋಗಿ ಬೇರೆ ಕಳಿಸಿಲ್ಲ. ಅವರೇ ಖುದ್ದು ಬಂದ ಕಾರಣ ನಾನು ಅವರ ಜೊತೆಯಲ್ಲಿ ಹೋದೆ. ಅವ್ರು ಹೋಗದಿದ್ದ ನಾನು ಅವ್ರ ಜೊತೆಯಲ್ಲಿ ಹೋಗ್ತೇನಾ? ಆದ ಕಾರಣ ಮುಖಂಡರಿಗೆ ಬೆಳಿಗ್ಗೆ ಎದ್ದು ಒಂದು 3 ದಿವಸ ನಾವು ಈ ಕೆಲಸ ಬಿಟ್ಟು ಬೇರೆ ಯಾವುದೇ ಕೆಲಸಗಳು ಮಾಡೋದು ಬೇಡ. ಈಗಾಗಲೇ ಕೆಲವೊಂದು ಗ್ರಾಮದಲ್ಲಿ ಮಾಡಿದವರು ನನಗೆ ಪುಸ್ತಕವನ್ನು ಬಂದು ಕೊಟ್ಟಿದ್ದಾರೆ. ನಾನು ಬಹುಶಃ ಇವತ್ತು ರಿಯಾಜ್ ಮತ್ತು ನಿಮ್ಮ ಅಭಿಪ್ರಾಯ ಎಲ್ಲವಾಗಿ ಹೇಳಿ ಗಾಡಿ ಗದ್ದೆಯಿಂದ ಬಹುಶಃ ಅವನ್ನೆಲ್ಲ ಕೂಡ ಒಂದು ಮನೆ ಒಂದು ಇದನ್ನು ನಮ್ಮ ಪಕ್ಷದ ಹೈಕಮಾಂಡ್ ರಾಷ್ಟ್ರ ಮೇಲಿದೆ. ಒಂದು ಪುಟ, ಒಂದು ಕುಟುಂಬ, ಒಂದು ಪುಟ, ಅದರಲ್ಲಿ ಎಷ್ಟು ಓಟ್ ಇದೆ, ಏನಿದೆ, ಯಾವುದೇನು ಸೇರ್ಪಡೆ ಆಗಲಿಕ್ಕಿದೆ ಎಂದು ಬಹಳ ಸ್ಪಷ್ಟವಾಗಿ ಅವರು ಇವತ್ತು ಬರೆದಿದ್ದಾರೆ. ಇದು ಮಾಡಲಿಕ್ಕೆ ಏನಿದೆ? ಗಾಡಿ ಗದ್ದೆ ಬೂತಲ್ಲಿ ಒಬ್ಬನಿಗೆ ಮಾಡೋದಾದರೆ ನಮ್ಗೆ ಇನ್ನೊಬ್ಬನಿಗೆ ಮಾಡಲಿಕ್ಕೆ ನಮಗೇನು ಸಮಸ್ಯೆ ಇದರಲ್ಲಿ? ಆದಾಗ ನಾನು ಎಲ್ಲರಿಗೂ ಕೂಡ ಹೇಳಿದಿಷ್ಟೇ, ದಯವಿಟ್ಟು ಈ ರೀತಿಯ ನಾವು ಆಸಕ್ತಿ ವಹಿಸಿಕೊಂಡು ಮುಂದೆ ಹೋಗುವಂಥ ಅವಕಾಶ ಮಾಡಿ. ನೀವು ಯಾವುದೇ ರೋಡ್ ಕಟ್ಟಿದರೆ, ನೀವು ಯಾವುದೇ ತೋಡು ಮಾಡಿದರೆ, ನೀವು ಯಾವುದೇ ಲೈಟ್ ಆಗಿದ್ರೆ ಅದು ನಿಮ್ಮ ಪಕ್ಷದಲ್ಲಿ ಗೌರವ ತರುವುದಿಲ್ಲ. ಯಾರು ಈ ರೀತಿಯ ಕೆಲಸ ನಮ್ಮ ಬೂತ್ ಮಟ್ಟದಲ್ಲಿ ಮಾಡ್ತಾರೆ ಅದು ಮಾತ್ರ ಪಕ್ಷದಲ್ಲಿ ಗೌರವ ತಂದು ಕೊಡ್ತದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಮಾಡಿದ್ರೆ ಮನೆಗೆ ಹೋಗಿ ಮಾಡಿ, ಮನೆಯಲ್ಲಿ ಹೋಟೆಲ್ ಕಟ್ ಮಾಡಿ ಅಂಟಿಸಬೇಡಿ, ಏನು ಕೂಡ ಸುಖ ಬರುವುದಿಲ್ಲ. ಶಾರ್ಟ್ ಕಟ್ ಯಾವುದು ಕೂಡ ದಯವಿಟ್ಟು ಮಾಡಬೇಡಿ. ಎಷ್ಟು ಆಗ್ತದೆ ಅಷ್ಟು ಪ್ರಾಮಾಣಿಕತೆಯಿಂದ ಮಾಡಿ. ಶಾರ್ಟ್ ಕಟ್ ಮಾಡಿ ನಮ್ಗೆ ಏನು ಕೂಡ ಪ್ರಯೋಜನ ಇಲ್ಲ. ಶಾರ್ಟ್ ಕಟ್ಟಿಂದ ನಾವು ಒಮ್ಮೆ ಮೇಲೆ ಹೋಗ್ಬೋದು, ಮತ್ತು ಯಾವ ಕೆಳಗೆ ಬೀಳ್ತಾ ಇರಲಿಕ್ಕೆ ಸಾಧ್ಯ ಇಲ್ಲ. ನೀವು ಕಷ್ಟಪಟ್ಟ ಮೇಲೆ ಹೋದರೆ ನಿಮ್ಮನ್ನು ಯಾರನ್ನು ಕೂಡ ಕೆಳಗೆ ನಿಮ್ಮನ್ನು ಹಾಕಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಶ್ರಮಪಟ್ಟು ಒಂದು ವಾರದಲ್ಲಿ ನನಗೆ ವಿಶ್ವಾಸ ಇದೆ ನೀವೆಲ್ಲರೂ ಕೂಡ ಒಂದು ಪ್ರಾಮಾಣಿಕ ಮತ್ತು ಬದ್ಧತೆಯಿಂದ ಒಂದು ವಾರ ನಾವು ಬೇರೆ ಕೆಲಸ ಬಿಟ್ಟು ಇದನ್ನೇ ನಾವು ಮುಂದೆ ನಿಂತು ನಾವು ಹೋಗುವ ಅಂತ ಹೇಳಿದಾಗ ಒಂದು ವಾರದಲ್ಲಿ ಇಡೀ ಕ್ಷೇತ್ರ ಕವರ್ ಆಗುವಂಥ ಅವಕಾಶ ಆಗ್ತದೆ. ಇಡೀ ಕ್ಷೇತ್ರದಲ್ಲಿ ನಮ್ಮ ಎಲ್ಲ ಆ ಓಟನ್ನು ಸೇರಿಸ್ತೇವೆ ಅಂತ ಹೇಳಿದಾಗ ದೊಡ್ಡ ಮಟ್ಟದ ಗೌರವ ನಮಗೆ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಬಂದು ನಿಲ್ಲುವಂಥ ಅವಕಾಶ ಇವತ್ತಾಗಿದೆ. ಈ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಒಗ್ಗಟ್ಟು ಮತ್ತು ಈಗಾಗಲೇ ಕೆಲಸ ಮತ್ತು ಆ ಕಡೆ ಈ ಕಡೆ ಮೀಟಿಂಗ್ ಎಲ್ಲ ಮಾಡೋದು, ಓಟು ಸೇರೋದಿದ್ರು ಕೂಡ ಒಂದು ಚಲನವಲನ ಆಗಿದೆ. ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಮೀಟಿಂಗ್ ಮಾಡೋದು, ಬೂತಲ್ಲಿ ಹೋಗಿ ನಮ್ಮ BLOಗಳಿಗೆ ಚರ್ಚೆ ಮಾಡೋದು, ಒಂದು ಇಷ್ಟು ಬೇರೆ ಪಾರ್ಟಿಯವರು ಕೂಡ
ಆಗಲಿಲ್ಲ. ಅವ್ರಿಗೆ ನಮ್ಮ ಕ್ಷೇತ್ರ ಕಾರ್ಯಕರ್ತರೇ ಭಯ, ನನ್ನ ಭಯ ಅಲ್ಲ, ನಮಗಿಂತ ಭಯ ನಿಮ್ಮ ಭಯ. ನೀವು ಅದು ನಮ್ಮನ್ನು ಬಿಡುವುದಿಲ್ಲ ಅಂತೇಳಿ ಬಹುಶಃ ಒಂದು ಪ್ರಾಮಾಣಿಕ ಮತ್ತು ಮತ್ತದೇ ಆ ಕಾರ್ಯಕರ್ತರು ಇದ್ದಾರೆ ಅಂತೇಳಿ BJPಯವರಿಗೆ ನಿಮ್ಮ ಭಯ ಬಹಳಷ್ಟು ಇರುವಂಥದ್ದು. ನೀವು ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿಕೊಂಡು ಅದು ನಾವಿದನ್ನು ಇದು ಮಾಡಿದ್ದನ್ನು ರಿಸಲ್ಟ್ ಸಿಕ್ಕಬೇಕಲ್ಲ. ನಾವು ಇಷ್ಟೆಲ್ಲ ಮಾಡಿ ಅದರ ನಾಲ್ದು ನೀವು ಸುಮ್ಮನೆ ಆದರೆ ಪ್ರಯೋಜನ ಇಲ್ಲದಿದ್ದರೆ ನಮ್ಗೆ ಅದು ಏನು ಪ್ರಯೋಜನ? ಆದ ಕಾರಣ ನಾನು ಮತ್ತೊಮ್ಮೆ ನಿಮಗೆ ಹೇಳುವಂಥದ್ದು, ಎಲ್ಲ ಬೂತಿನಲ್ಲಿ 100ಕ್ಕೂ 100 ಮನೆಗಳು ಕವರ್ ಆಗಬೇಕು. ಯಾವೆಲ್ಲ ಬೂತ್ನಲ್ಲಿ ಮುಖಂಡರು ಮುಖ್ಯಸ್ಥರು ಬೂತಲ್ಲಿ ಹೋಗ್ತಾರೆ ಇಲ್ವ ಅಂತ ನಮ್ಗೆ ಭಾಳ ಸ್ಪಷ್ಟವಾಗಿ ನಮಗೆ ಇವತ್ತು. ಆದ ಕಾರಣ ನಾನು ನಿಮಗೆ ಬೇಕಾದಷ್ಟು ಚರ್ಚೆ ಮಾಡಿದ ಅವಕಾಶ ಎಲ್ಲ ಕೂಡ ಇದೆ.